ಅರಿತೋರ್ವ ವೃದ್ಧ ಪುತ್ರನು ನಾನು ಕರೆದಿಂದ ಪಾಪವೇ ಅವಳು ಪರಿಸ ಇವಳು ಜೊತೆಯಲ್ಲಿ ಕರಳುವುದಯ್ಯ ನೀವು ವೃದ್ಧ ಪುತ್ರನ ಶಾಂತನವ ಭೀಷ್ಮ ಅಭಿವಾದಯೇ. ಆಯುಷ್ಮಾನುಭವ. ಅನ್ನದ ಬಟ್ಲಲ್ಲಿ ನಾನು ಕೂತಿದ್ದೆ. ಅದ್ಯಾಕೆ ಮಣ್ಣೆ ಕಾಣಲಿಲ್ಲ ನಿಮಗೆ? ಅಂದ್ರೆ ಅದು ಮುಂದೆ ಇತ್ತು ಅಂತೇಳಿ. ಅಷ್ಟೊತ್ತಿಗೆ ಯಾರೋ ಬಂದು ಹೇಳಿದ್ರು ಕ್ಷಿಪ್ರಗತಿಯಲ್ಲಿ ಬರಬೇಕು ಸೀತಾರಾಮ ಶಾಸ್ತ್ರಿಗಳು ಅಂತೇಳಿ. ಸೀತಾರಾಮ ಶಾಸ್ತ್ರಿಗಳು ಬರಬೇಕು ಅನ್ನುವಾಗ ನಾನು ಬಯಸಿದ ಕೂಡಲೇ ನಿಮ್ಮನ್ನು ಕಾಣಲಿಕ್ಕೆ ನಮ್ಮವರಿಗೆ ಎಂತ ಆಸಕ್ತಿ ಪುಣ್ಯ. ಅಂದ್ರೆ ಹೆಚ್ಚು ದಿವಸ ಇವ ಬದುಕುವುದಿಲ್ಲ ಅಲ್ಲ. ಹಾಗಲ್ಲ, ನೀವೆಲ್ಲರಿಗೂ ಕಲ್ಯಾಣವಾಗಲಿ ಆಯುಷ್ಮಾನ್ ಭವ ಅನ್ನುವ ಹಾಗೆ ಆಶೀರ್ವಾದ ಮಾಡ್ತೀರಲ್ಲ, ನೀವು ಯಾವ ಕಾಲಕ್ಕೂ ಸಾಯಬಾರ್ದು ಅಂತ ನಮ್ಮವರಲ್ಲ. ಹೌದಂದ್ರೆ ಜೀವಮಾನ ಇಡೀ ನಾನು ಕೊಳೆತೇ ಇರಬೇಕು ಅಂತೇಳಿ. ಹಾಗಲ್ಲ, ನೀವು ಸಾಯಬಾರದು. ಒಂದು ವೇಳೆ ಸಾಯುವುದಿದ್ದರೆ ಸಾಯುವವರೆಗೆ ಹೀಗೆ ಇರಬೇಕು, ಗುಂಡು ಕಲ್ಲಿನಾಗೆ. ಮತ್ತೆ ಪ್ರಾಯದ ಆಧಿಕ್ಯದಿಂದ ಕೈಕಾಲಿಗೆ ಶಕ್ತಿ ಇಲ್ಲದೆ ಕೆಮ್ಮುದಮ್ಮು ಜೋರಾಗಿ ಯಾವುದೋ ಮೂಲೆಯಲ್ಲಿ ಹಾಸಿಗೆ ಹಿಡಿದು ನೀವು ಬದುಕಬೇಕು ಅಂತ ನಿಮ್ಮ ಅಭಿಮಾನಿಗಳ ಮನಸ್ಸಿನಲ್ಲಿ ಸ್ವಲ್ಪವೂ ಇಲ್ಲ. ದೇವರೇ, ಒಟ್ಟು ಗಡಿಬಿಡಿ ಆಯ್ತು ನನಗೆ. ಕೆಮ್ಮಿನ ಧ್ವನಿ ವ್ಯತ್ಯಾಸ ಆಯ್ತಲ್ಲ, ಹಾಗಾಗಿ ಅದಕ್ಕೆ ಅದರದೇ ಆದ ಸ್ವಾತಂತ್ರ್ಯ ಉಂಟಲ್ವಾ, ಎಲ್ಲಿಂದ ಬೇಕಾದ್ರೂ ಹೋಗ್ಲಿ. ಆದ್ರೂ ಒಂದುಂಟು, ನಮಗೆ ಹೆಚ್ಚು ಸ್ವಾತಂತ್ರ್ಯ ಇಲ್ಲಲ್ಲ. ಇಲ್ಲಿಂದ ಬಿಟ್ಟು ನಮಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಏನು ಮಾಡುದು? ನೀವು ಅಲ್ಲಿ ನಿಲ್ಲುವುದು ಬೇಡ, ಇಲ್ಲಿ ಬನ್ನಿ. ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಒಂದು ದಮ್ಮು ಕೆಮ್ಮು ಹೆಚ್ಚಾಗುವುದು. ಆ ಹೊತ್ತಿನಲ್ಲಿ ಮನೆ ಬಿಡಬಾರ್ದು ಅಂತೇಳಿ ನನಗೆ ಗೊತ್ತುಂಟು. ದಮ್ಮು ಕೆಮ್ಮಿಗೆ ಗೊತ್ತಾಗ್ತದ ಬರಬಾರ್ದು ಅಂತೇಳಿ. ಹಾಗೆ ಸ್ವಾಮಿ, ಅನ್ನವನ್ನು ಕೂತುಗೊಳಿಸಬೇಕಾ ನಿಮ್ಮನ್ನು? ಬೇಡ, ನಿಂತ್ಕೊಂಡೇ ನನಗೆ ಹೆಚ್ಚು ಅಭ್ಯಾಸ. ಅದಷ್ಟೇ, ಇಲ್ಲಿ ನಿಂತ್ರೆ ನಿಮ್ಮ ಧ್ವನಿ ಸರಿ ಕೇಳುದು ನನಗೆ. ಸ್ವಾಮಿ, ಹಾಗಾಗಿ ಹೇಗಿದ್ದೀರಿ? ಆರೋಗ್ಯ ಎಲ್ಲ ಹೇಗುಂಟು? ತೊಂದರೆ ಇಲ್ಲ. ಗಡಿಬಿಡಿಯಲ್ಲಿ ಊಟ ಮಾಡಿಕೊಂಡು ಎಂತದಕ್ಕೆ ಗಡಿಬಿಡಿಯಲ್ಲಿ ಊಟ ಮಾಡಿ? ಬ್ರಾಹ್ಮಣರಾದವರು ಊಟವನ್ನು ಬಿಟ್ಟು ಬಂದಾರ. ಬ್ರಾಹ್ಮಣರಾದವರಲ್ಲ, ಬ್ರಾಹ್ಮಣರೇ. ಅದೇ ಬ್ರಾಹ್ಮಣರೇ ಊಟ ಬಿಡಬಾರ್ದು ಅಂತ ತೀರ್ಮಾನ ಮಾಡಿ ಎಷ್ಟೇ ಗಡಿಬಿಡಿದ್ರು ಊಟವನ್ನು ಪೂರೈಸಿಕೊಂಡು ಓಡಿಕೊಂಡು ಬರ್ಲಿಕ್ಕಾಗದಿದ್ರು ವೇಗವಾಗಿ ನಡ್ಕೊಂಡು ಬಂದಿದ್ದೇನೆ. ನನಗೊಂದು ಹೊಸ ವಿಷಯ ಗೊತ್ತಾಯ್ತು ನೀವು ಹೇಳಿದ ಮೇಲೆ. ಈಗೀಗ ಬ್ರಾಹ್ಮಣರು ಬಟ್ಟಲಿನಲ್ಲಿ ಊಟ ಮಾಡ್ಲಿಕ್ಕೆ ತೊಡಗಿದ್ರಲ್ಲ. ಏನು ಮಾಡುದು? ಎಲ್ಲಿ ಬಾಳೆ ಗಿಡ ಸಿಗ್ತದೆ? ಅಷ್ಟೇ. ಕಾಲಾಯ ತಸ್ಮೈ ನಮ. ಅಥವಾ ಬಟ್ಟಲಿನಲ್ಲಿ ಕುಳಿತಿದ್ದೆ ಅನ್ನುವಾಗ ನೀವು ಪ್ರಾಸಂಗಿಕವಾಗಿ ಹೇಳಿದ್ದಾಗಿರ್ಲಿಕ್ಕೂ ಸಾಕು, ಒಂದು ಇರ್ಲಿಕ್ಕೂ ಸಾಕು. ಅದೇ ಬಟ್ಟಲಲ್ಲೇ. ಈಗ ಊಟ ಮಾಡುವುದು ಎಲೆಯಲ್ಲೇ ಆದರೂ ಅದು ಬಟ್ಟಲು ಅನ್ನುವ ಹಾಗೆ ಭಾವಿಸಬಹುದು. ಅನಿವಾರ್ಯವಾಗಿ ಮನೆಯಲ್ಲಿ ಬಟ್ಟಲನ್ನು ಉಪಯೋಗಿಸಬಹುದು ಅಂತೇಳಿ ಶಾಸ್ತ್ರ ಸಿದ್ಧಾಂತ. ಹೌದೌದು. ಸ್ವಾಮಿ, ನಿಮ್ಮ ಕಾಲಲ್ಲಿ ಉಂಟು? ಕಾಲು ತೊಳೆದು ಈಗೀಗ ನಾನೇನು ತಲೆ ಮೇಲೆ ಇಟ್ಕೊಂಡು ತಿರುಗ್ತಾ ಇದ್ದೇನೆ? ಹಾಗಲ್ಲ ಸ್ವಾಮಿ, ಕಾಲು ಕೆಳಗೆ ಇರುವುದು. ಆದ್ರೆ ನಾವೆಲ್ಲರೂ ನಿಮ್ಮ ಪಾದವನ್ನೇ ನೋಡಬೇಕು. ಯಾಕೆ? ನಮಗಷ್ಟೇ ಯೋಗ್ಯತೆ ಇರುವುದು. ಬ್ರಾಹ್ಮಣೋತ್ತವರ ಪಾದವನ್ನು ನೋಡಿದಾಗಲೇ ನಮಗೆ ಭವಿಷ್ಯದ ನಡೆ ನಿಚ್ಚಳವಾಗುವುದು. ಆದ್ದರಿಂದ ನಿಮ್ಮನ್ನು ಸತ್ಕರಿಸುವ ಅಂತ. ಏನು ಹಿರಿಯರ ಬಗ್ಗೆ ಬ್ರಾಹ್ಮಣರ ಬಗ್ಗೆ ಏನು ಗೌರವ ಭೀಷ್ಮಾಚಾರ್ಯರಿಗೆ? ಹೆಂಡತಿ ಮಕ್ಕಳೆಲ್ಲ ಹೇಗಿದ್ದಾರೆ ಸ್ವಾಮಿ? ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅಂದರೆ ಇದ್ದಾರೆ ಅಂತ ಗೊತ್ತುಂಟು, ಹೇಗಿದ್ದಾರೆ? ಅವರಷ್ಟಕ್ಕೆ ಅವರಿದ್ದಾರೆ, ನಮ್ಮಷ್ಟಕ್ಕೆ ನಾವು. ಮತ್ತೆ ಹೆಂಡತಿಯ ಮುಖ ನೋಡ್ಲಿಕ್ಕೆ ದಿವಸ ಆಗ್ತದ. ನಾವು ತಿರುಗಾಟದಲ್ಲೇ ಇರುವವರು, ಏನು ಮಾಡುದು? ಅಲ್ಲ, ತಿರುಗಾಟದಲ್ಲಿರುವವರ ದೊಡ್ಡ ಕಷ್ಟ ಇದ್ವಿ. ಹೌದೌದು. ಹೆಂಡತಿ ಮಕ್ಕಳ ಮುಖ ನೋಡ್ಲಿಕ್ಕೆ ಆಗದೇ ಇಲ್ಲ. ಸತ್ಯ ಹೇಳ ನಾನು. ನೀವು ಸತ್ಯವೇ ಹೇಳಬೇಕು. ಯಾರಿಗೆ ನೋವಾದ್ರೂ ಅಡ್ಡಿ ಇಲ್ಲ, ನನ್ನ ಹೆಂಡತಿಗೆ ಬೇಸರ ಆದ್ರೂ ಅಡ್ಡಿ ಇಲ್ಲ. ಯಾಕಂತಂದ್ರೆ ಮನೆಗೆ ಹೋಗುವಾಗ, ನಾವು ಮನೆಗೆ ಹೋಗುವಾಗ ಆಗಲಿ, ಹಾಗೆಂದು ನೀವು ತಿರುಗಾಟ ಬಿಡಬಾರ್ದು. ನಾನು ಅದೊಂದು ಈಗಲೇ ಹೇಳ್ತೇನೆ. ನಿಜವಾಗಿಯೂ ಮಕ್ಕಳಿಗೆ ಅಪ್ಪ ಅಂತ ಪರಿಚಯ ಸಿಗುವುದೇ ಬಹಳ ಕಷ್ಟ. ಅದು ನಮ್ಮ ಪುಣ್ಯ.
ಅದು ಹೌದು. ಅದಕ್ಕೆ ಒಂದು ಕೆಲಸ ಮಾಡಬೇಕು, ತಿರುಗಾಟ ಮಾಡದೇ ಇರುವುದಕ್ಕೆ ಬ್ರಾಹ್ಮಣನಾದವನಿಗೆ ಆಗುವುದಿಲ್ಲ. ಯಾಕೆ? ದೇಶಾವರಿಯೇ ಅವನ ವೃತ್ತಿ. ಆದ್ದರಿಂದ ಇನ್ನೊಬ್ಬರಿಗೆ ಜ್ಞಾನವನ್ನು ಹಂಚುವುದಕ್ಕಾಗಿ ನೀವು ಸದಾ ಕಾಲವು ತಿರುಗಾಟವನ್ನು ಮಾಡುತ್ತಾ ಇರಬೇಕು. ಇನ್ನು ನಾನು ಮಾತಾಡಿ ಪ್ರಯೋಜನ ಇಲ್ಲ. ನನ್ನ ಮಾತಿಗೆ ಪ್ರಶಸ್ತಿ ಸಿಕ್ಕಿತಲ್ಲ. ಇದರಿಂದವರು ಆಕಳಿಸುವುದಕ್ಕೆ ತೊಡಗಿದರೆ ಬುದ್ಧಿವಂತನಾದ ವಕ್ತಾರ ಏನು ಮಾಡಬೇಕು? ಮಾತು ಮುಗಿಸಬೇಕು. ಆಗಲ್ಲ, ಅವನಿಗೆ ಉಮೇದಿಲ್ಲ ಅಂತ ಲೆಕ್ಕ. ಉಮೇದಿಲ್ಲ ಅಂತಾದ್ರೆ ಅದು ಹುಟ್ಟಿಸುವಾಗ ಮಾತಾಡುವುದಕ್ಕೆ ಇವನಿಗೆ ಬರುವುದಿಲ್ಲ ಅಂತ ಅರ್ಥ. ನಿನ್ನೆ 2 ಕಾರ್ಯಕ್ರಮ ಇತ್ತು, ಹಾಗಾಗಿ ನಿದ್ದೆ ಮಾಡಲಿಲ್ಲ ಅಂತ. ಎಲ್ಲಿಗೆ ಹೆಂಡತಿ ಮಕ್ಕಳನ್ನು ನೋಡ್ಲಿಕ್ಕೆ ಹೋಗುದು? ನಿನ್ನೆ 2, ಇವತ್ತೆಷ್ಟು? ಇವತ್ತು ಒಂದೇ. ನಿಮಗೆ ಸಾಧ್ಯ ಆಗುವಷ್ಟೇ ಕಾರ್ಯಕ್ರಮ ಒಪ್ಪಿಕೊಂಡ್ರೆ ಸಾಲದ? ಅದೇನ್ ಮಾಡುದು, ಅಭಿಮಾನಿಗಳು ಬಿಡುವುದಿಲ್ಲ ಅಲ್ಲ. ಅಭಿಮಾನಿ ದೇವರುಗಳು, ನಿಮ್ಮ ಅಭಿಮಾನಿಗಳ ಪೈಕಿ ನಾನು ಒಬ್ಬ ಅಂತ ಇಟ್ಟುಕೊಳ್ಳಿ. ಅವರು ನಾನು ಇಷ್ಟು ರೀತಿಯಲ್ಲಿ ಬದುಕುವುದಕ್ಕೆ ಕಾರಣ ಅವರ ಹೆಸರು ಹೇಳಿಕೊಂಡೇ ಒಂದು ಮುಷ್ಟಿ ಅನ್ನ ಊಟ ಮಾಡುದು ಬಿಟ್ರೆ ಬೇರೆ ನಮ್ಮ ಅಪ್ಪ ಅಮ್ಮ ಮಾಡಿಟ್ಟದ್ದು ಏನಿಲ್ಲ. ಗೊಟಕ ಹೋಗಿ ಆಗಿದೆ. ನೀವು ಒಂದು ಮುಷ್ಟಿ ಅನ್ನ ಊಟ ಮಾಡ್ತಾ ಎಷ್ಟು ವರ್ಷ ಆಯ್ತು ನಿಮಗೀಗ? ಆಯ್ತು, ಸತ್ಯ ಹೇಳಿ, ಸಾಧಾರಣ ಆಯ್ತು. ಸತ್ಯ ಹೇಳಿ, ತೊಂದರೆ ಇಲ್ಲ. ನಾನು ಯಾರ ಹತ್ರ ಹೇಳುವುದಿಲ್ಲ. 85. ಸುಳ್ಳು ಹೇಳಬೇಕು. 50ರ ಮೇಲೆ ಕಾಣುವುದೇ ಇಲ್ಲ. ಇನ್ನೂ 4 ವರ್ಷ ಹೋದ್ರೆ ಇನ್ನೂ ಬಗ್ಗುತ್ತೇನೆ. ಆಗ ಸಣ್ಣ ಮಗು ಅಂತ ಯಾರಾದ್ರೂ ಹೇಳ್ಬೋದು. ಹೇಳಲಿಕ್ಕೆ ಆದ್ರೆ ಒಂದುಂಟು, ನಿಮ್ಮ ಜೀವನದ ಶೈಲಿ ಉಂಟಲ್ಲ, ಇನ್ನೊಬ್ಬರಿಗೆ ಆದರ್ಶ. ಅದಲ್ಲದಿದ್ರೆ 80ರಲ್ಲಿ ಹೀಗಿರ್ಲಿಕ್ಕೆ ಉಂಟ? ಇರ್ಲಿ, ದೈವ ಅನುಗ್ರಹ. ದುಡ್ಡಿನಲ್ಲ, ಈಗ ಅವಸರದಲ್ಲಿ ಬರಬೇಕು ಅಂತೇಳಿ ಕರೆ ಬಂತು. ಅರಮನೆಯಲ್ಲಿ ಏನಾದ್ರೂ ಸೂತಕ ಬಾಧೆ ಇದ್ರೆ ಮಾತ್ರ ಪೂಜಾ ಕೈಂಕರ್ಯಗಳಿಗೆ ನನ್ನನ್ನು ಕರೆಯುವಂತ ಒಂದು ಪರಿಪಾಠ ಉಂಟು. ಅಂತದ್ದೇನು ಆಗಿದ್ದು ಗೊತ್ತಾಗ್ಲಿಲ್ಲ. ನಮ್ಮ ಅಗ್ರಹಾರದಲ್ಲೇ ಇರುವವರು, ಇಲ್ಲಿಯ ಪ್ರಕೃತದ ಪರಿಸ್ಥಿತಿ ನಿಮಗೂ ಗೊತ್ತುಂಟು. ಕಾಶಿ ರಾಜ್ಯಕ್ಕೆ ನಾನು ಹೋದದ್ದು, ಅಲ್ಲಿ ಸ್ವಯಂವರದ ಪಣವನ್ನು ಮುರಿದದ್ದು. ಕಾಶಿರಾಜನ ಕುವರಿಯರಾದಂತಹ 3 ಮಂದಿಗಳನ್ನು ನಾನು ಇಲ್ಲಿಗೆ ಕರೆ ತಂದದ್ದು. ಅದೇ ಕಾಶಿಗೆ ಹೋದವರೆಲ್ಲ ಯಾವುದೋ ಒಂದು ವಸ್ತುವನ್ನು ಬಿಟ್ಟು ಬರೋದು. ನೀವು ಬರುವಾಗ 3 ಹಿಡ್ಕೊಂಡು ಬಂದಿದ್ದೀರಿ. ನಾನು ಹೋಗುವಾಗಲೇ ಬಿಟ್ಟು ಹೋದದ್ದು, ಹಾಗಾಗಿ ಬರುವಾಗ ಕರ್ಕೊಂಡು ಬಂದದ್ದನ್ನು ಬಿಡಬಹುದಾದ ಸಾಮರ್ಥ್ಯ ನನ್ನಲ್ಲಿ ಉಂಟು ನಿಮ್ಮ ಆಶೀರ್ವಾದದಿಂದ. ಹಾಗಾಗಿ ತಂದ 3 ಹೆಣ್ಣು ಮಕ್ಕಳಲ್ಲಿ ನಾನು ವಿಚಿತ್ರ ವೀರನನ್ನು ಮದುವೆ ಆಗಬೇಕು ಅನ್ನುವಾಗ ಕೇಳಿಕೊಂಡೆ. ಅಂಬಾಲಿಕೆಯನ್ನು ಒಪ್ಪಿದ್ರು. ಈಗ ಏನಾಯ್ತು ವಿಷಯ ಅಂದ್ರೆ, ಅಂಬೆಗೆ ವಿಚಿತ್ರ ವೀರ್ಯನನ್ನು ಮದುವೆಯಾಗುವ ಉದ್ದೇಶ ಇಲ್ಲ, ಇಷ್ಟ ಇಲ್ಲ, ಕರ್ಕೊಂಡು ಬಂದಾಗಿದೆ. ಹಾಗಾಗಿ ನಿಮ್ಮನ್ನು ಕರೆದದ್ದು. ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಎಂತದ್ದು ಸ್ವಾಮಿ? ಒಂದು 20 ವರ್ಷದ ಹಿಂದೆ ಹೇಳ್ತಿದ್ರೆ ಮನಸ್ಸು ಮಾಡ್ತಿದ್ನೋ ಏನೋ. 20 ವರ್ಷದ ಹಿಂದೆ ಹೇಳ್ತಿದ್ರೆ ಅವಳಿಗೆ ಬೇಕಾದ ವರನನ್ನು ಹುಡುಕುವುದಕ್ಕೆ ನನ್ನ ದೇಹದಲ್ಲಿ ಸಾಮರ್ಥ್ಯ ಇತ್ತು. ಈಗ ಅವಳಿಗೆ ಬೇಕಾಗಿ ವರನನ್ನು ಎಲ್ಲಿಂದ ಹುಡುಕುದು? ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ದು. ಹಾಗೆ ಮತ್ತೆ ಪಕ್ಕನೆ ಕೇಳಿದವರು ತಪ್ಪ ಅಭಿಪ್ರಾಯ ಮಾಡಿಕೊಳ್ಳುವ ಹಾಗಿತ್ತದು. ಯಾವ ಅಭಿಪ್ರಾಯ? 20 ವರ್ಷ ಮೊದಲಾಗಿದ್ರೆ ನನ್ನ ಹೆಂಡತಿ ಮೊದಲೇ ಚೊರೆ ಅಂಡೆ ಅವಳು. ಈ ವಿಚಾರ ಅವಳಿಗೆ ಗೊತ್ತಾದ್ರೆ ಮತ್ತೆ ಜಗಳದ್ರು. ನಾನು ಆಚೆ ಮನೆಯಲ್ಲಿ ಯಾರಾದರೂ ನನ್ನನ್ನು ನೋಡ್ತಾರೆ ಅಂತೇಳಿ ಆಚೆ ಮನೆಯ ಕಿಟಕಿಗೆ ಅಡ್ಡವಾಗಿ ಮಡ್ಲ ಅಂತ ಇಟ್ಟಿದ್ದಾಳೆ ನನ್ನ ಹೆಂಡತಿ. ಅದೆಲ್ಲ ನನ್ನ ಹತ್ರ ಬೇಡ ಬುದ್ಧಿವಂತಿಗೆ. ತಿರುಗಾಟದಲ್ಲಿ ಇರುವವರಿಗೆ ಮನಸ್ಸು ಉಂಟಂತಾದರೆ ಮನೆಯಲ್ಲಿರುವ ಹೆಂಡತಿಗೆ ಸುಳಿವೇ ಸಿಕ್ಕದ ಹಾಗೆ ಹೋದ ಊರಿನಲ್ಲಿ ಚಿಕ್ಕ ಮನೆ ಮಾಡಿದ ಕಥೆಯನ್ನು ನಾನು ಕೇಳಿದ್ದೇನೆ. ಅದರಲ್ಲೆಲ್ಲ ಎಂತ ಪ್ರಾವೀಣ್ಯತೆಯನ್ನು ಹೊಂದಿದವರಿದ್ದಾರೆ. ಏನೋ ನಮ್ಮ ಅನುಭವಕ್ಕೆ ಬರಲಿಲ್ಲ, ನಮ್ಮ ಗಮನಕ್ಕೂ ಬರಲಿಲ್ಲ. ಆ ಮಟ್ಟಿಗೆ ನಾವಿಬ್ರು ಒಂದೇ. ನೀವು ಬಳಸಿ ಬ್ರಹ್ಮಚಾರಿ, ನಾನು ಬಳಸದೇ ಬ್ರಹ್ಮಚಾರಿ. ಏನು ನನಗೆ ಈ ಶಬ್ದ ಅರ್ಥ ಆಗುವುದಿಲ್ಲ. ವಿಷಯ ಅರ್ಥ ಆಯ್ತಾ? ಈಗ ಆ ಅಂಬೆ ಅನ್ನುವಂತಹ ರಾಜಕುವರಿ ಸೌಭಾಧಿಪತಿಯಾದಂತಹ ಸಾಲ್ವನನ್ನು ಮದುವೆಯಾಗಬೇಕು ಅನ್ನುವ ಬಯಕೆಯನ್ನು ಹೊಂದಿದವಳಿದ್ದಾಳೆ. ಮೊದಲೇ ಅವರಿಗೆ ಪ್ರೇಮ ಇತ್ತಂತೆ. ಈಗ ನಾನೇನು ಮಾಡಬೇಕು, ನೀವೇ ಆಲೋಚನೆ ಮಾಡಿ. ಏನು ಹುಡುಗಿಯರು ಪ್ರೀತಿ ಪ್ರೇಮ ಅಂತ ಏನ್ ಜೀವ ಬಿಡ್ತಾರೋ, ನಮ್ಮ ಕಾಲದಲ್ಲೆಲ್ಲ ಹೀಗಿರ್ಲಿಲ್ಲಪ್ಪ. ಅದೆಲ್ಲ ವಿಧಿ ಅಷ್ಟೇ. ಈಗ ನಾವು ಕೈ ತೊಳ್ಕೊಳ್ಳಬೇಕ ಬೇಡ? ಆದ್ದರಿಂದ ಅವಳನ್ನು ಸೌಭಕ್ಕೆ ಕಳುಹಿಸಿಕೊಟ್ರೆ ನಮ್ಮ ಹೊಣೆಗಾರಿಕೆ ಮುಗೀತಲ್ಲ. ಈಗ ನಾನು ಕರ್ಕೊಂಡು ಹೋಗ್ಬೋದು, ನಮ್ಮ ಜೊತೆಯಲ್ಲಿ ಬರ್ಲಿಕ್ಕೆ ಅವಳಿಗೆ ಮನಸ್ಸು ಉಂಟಾ ಅನ್ನೋದು ಬೇಡವೇ? ನಿಮ್ಮನ್ನು ಕಳುಹಿಸುವುದಕ್ಕೆ ಮನಸ್ಸು ಮಾಡಿದವನ ಅವಳಿಗೆ ಒಪ್ಪಿಗೆ ಉಂಟಂತ ಕೇಳಬೇಕು, ಅವಳು ಒಪ್ಪಬೇಕು, ಅದು ಅವಳ ಹೊಣೆ. ಹೌದು. ಎಲ್ಲಿದ್ದಾಳೆ ಈಗ ಅವಳು? ಅಂಬಾದೇವಿ,
ನೀವು ಅಲ್ಲಿ ಅಂತ ಹುಡುಕೋದು ಎಂತದ್ದು ನಿಮ್ಮಿಯ ಕಿವಿಯ ಕಡಕ ಏನಾದ್ರು ಬಿದ್ದು ಹೋಯ್ತದೆ. ಅಂಬೆ ಅಂದ್ರೆ ಇಷ್ಟಕ್ಕಿರೋದು ಅಂತ ನೀವು ಆಲೋಚನೆ ಮಾಡಿದ್ದೀರಿ. ಅಂಬೆ ಅಂಬೆ ನನ್ನ ಹೆಸರನ್ನು ಹೀಗೆ ಹೇಳಿದ್ದ ನೀವು? ಅಲ್ಲ, ನಾನು ಹೇಳಿದ್ದು ಅಂಬ ಅಂತ. ಅಂಬೆ ಅಲ್ಲ, ಅಂಬ. ನನಗೆ ಹಲ್ಲಿಲ್ಲ ಅಲ್ಲ, ಅದು ಎಳ್ದು ಹೋಗ್ತದೆ. ನಾನು ಎಳ್ದದ್ದು ಹೆಚ್ಚಾಯ್ತು ಅಂತೇಳಿ ಇನ್ನು ಹೇಳಿಬೇಡಿ ಹಾಗೆ. ಆಯ್ತು, ಅಂಬೆ. ಅದು ದೀರ್ಘ ಅಲ್ಲ, ರಸ್ವ ಅಲ್ಲ. ಅಂಬೆ ಅಂತ ಕರೆಯುವಾಗಲೇ ಇಷ್ಟು ಎಳಿತಾರೆ, ಹೇಗೆ ಕೂಡೀತು? ನಿನಗೆ ಆದೀತಾ? ಅಲ್ಲ, ನಿಮಗೆ ಕೂಡೀತಾ? ನಿನಗೆ ಆದೀತಾದ್ರೆ ಇಲ್ಲಿಂದ ಎಲ್ಲಿವರೆಗೂ ನನ್ನಿಂದ ಕೂಡೀತು. ಅಲ್ಲ, ಇಷ್ಟು ಎಳೆದ ಮೇಲೆ ನಿಮಗೆ ಕೂಡೀತು ಅಂತಾರೆ, ನನಗೇನು ಆಗದೆ. ಹಾಗಾದ್ರೆ ಮತ್ತೊಂದು ಆದೀತು. ಎಂತದ್ದು ವಿವರಿಸಿ ಹೇಳಿ, ಇದೆಲ್ಲ ಅಪಾರ್ಥ ಆಗುತ್ತದೆ. ಅಂದ್ರೆ ಇದೆಲ್ಲ ದಾಖಲೆ ಆಗುತ್ತದೆ. ಇಲ್ಲಿ ಅಬದ್ಧ ಮಾತಾಡಿದ್ರೆ ನಾಳೆ ಅವರು ಹಾಗೆ ಮಾತಾಡಿದ್ರೆ ನನ್ನ ಮಾತಿನಲ್ಲಿ ಒಂದು ಅಬದ್ಧ ಅಸಂಬದ್ಧ ಬರಲಿಕ್ಕೆ ಸಾಧ್ಯ ಉಂಟು? ನನಗೆ ವಿಶ್ವಾಸ ಉಂಟು. ಕೇಳಿದವರು ಅರ್ಥ ಇಲ್ಲದನ್ನು ನಾನು ಯಾವತ್ತಾದ್ರೂ ಮಾತಾಡಿದ್ದುಂಟು? ನೀವು ಅರ್ಥ ಇದ್ದದನ್ನೇ ಹೇಳುದು, ನೀವು ಅರ್ಥವೂ ಹೇಳ್ತೀರಿ. ಅಂದ್ರೆ ಅವಳ ಹತ್ರ ನಾನು ಹೇಳಿದಾಗ ಅವಳು ಏನು ಹೇಳಿದ್ಲು? ನಿಮಗೆ ಕೂಡೀತಾ ಅಂತ ಹೇಳಿದ್ರು, ನಿನಗೆ ಆದೀತಾ ಅಂತ ನಾನು ಹೇಳಿದ್ದೀನಿ. ನಿಮಗೆ ಕೂಡೀತಾದ್ರೆ ನನಗೆ ಆದೀತು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿದ್ರು. ಹಾಗಾದ್ರೆ ಮತ್ತೊಂದೇನಾದ್ರೂ ಆದೀತಲ್ಲ, ಅಂದ್ರೆ ಮುಟ್ಟುವ ದಾರಿ ಮುಟ್ಲಿಕ್ಕೆ ಆದೀತಲ್ಲ. ಈಗ ಸರಿಯಾಯ್ತು, ಅಷ್ಟೇ ನಮಗೂ ಆಗ್ತದೆ. ಆದ್ರೆ ಆಚಾರ್ಯ, ಇದು ಎಂತದ್ದು? ಮರ್ಯಾದೆ ಉಳಿಸಬೇಕು. ಈ ಸಲ ಅಲ್ಲಿವರೆಗೆ ಮುಟ್ಟಬೇಕು. ನಾನು ಆಲೋಚನೆ ಮಾಡಿದ್ದು ಒಂದು 80 ಆಗುವಾಗ ನಿಮ್ಮನ್ನೆಲ್ಲ ಕರೆಸಿ ಬಾಕಿದ್ದವರನ್ನೆಲ್ಲ ಬರೆಸಿ ಒಂದೊಳ್ಳೆ ಸನ್ಮಾನ ಎಲ್ಲ ಮಾಡುವ ನಿಮಗೆ ಅಂತ. ಹೀಗಾದ್ರೆ ಹೇಗೆ ಸ್ವಾಮಿ? ಏನಾಗ್ಲಿಕ್ಕಿಲ್ಲ, ನನ್ನನ್ನು ತೆಗಿಬೇಕಂತೇಳಿ ಎಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ, ಆದರೂ ನಾನು ಹೋಗಿಲ್ಲ. ಕೈ ಕಾಲು ಕೊಟ್ಟು ಸಮುದ್ರಕ್ಕೆ ಹಾಕಿದ್ರು ಆ ಮುಂಡು ಕಾಲಲ್ಲಿ ಆದ್ರೆ ಈಜಾಡಿಕೊಂಡು ಬಂದೇನು. ಗಟ್ಟಿ ಪಿಂಡ. ಹೌದು. ಆದ್ದರಿಂದ ಇವಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಸಾಲುನಲ್ಲಿ ಮುಟ್ಟಿಸಿ. ಆಯ್ತು, ಆಗ್ಲಿ ಆಗ್ಲಿ. ಇವರ ಜೊತೆಗೆ ಹೋಗಿ ಏನು ಸಂತೋಷ. ಕಲ್ಯಾಣ ಹೋಗಿ ಬರ್ತೇನೆ. ಹೋಗುವಾಗಾದ್ರೆ ವಂದಿಸಿಕೊಂಡಿದ್ದೇನೆ ಮಗದೊಮ್ಮೆ. ಆಯ್ತು, ಹೋಗುದಿಲ್ಲ ಹೋಗುದಿಲ್ಲ. ಕಡುಮದಾಂಧದ ಪ್ರಾಯ ಒಪ್ಪಿದ ಹುಡುಗಿ ನೀನು, ಕಡುಮದಾಂಧದ ಪ್ರಾಯ ಒಪ್ಪಿದ ಹುಡುಗಿ ನೀನು. ನಿಮ್ಮ ಅವಸ್ಥೆ ಅಲ್ಲ, ಹಿಂದೆ ಉಳಿದದೇನು ನೀವು? ಅಂಬೆ, ಅರಮನೆಯಿಂದ ಹೊರಡುವಾಗ ನಾನು ಮುಂದೆ ಇದ್ದೆ, ನೀನು ಹಿಂದೆ ಇದ್ದೆ. ಬರಬರ್ತಾ ನೀನು ಮುಂದೆ ಹೋಗ್ತಾ ಇದೆಯಾ, ನಾನು ಹಿಂದೆ ಬಿದ್ದೆ. ಅದನ್ನೇ ಕೇಳಿದ, ಹಿಂದೆ ಉಳಿದದೇನು ಅಂತ. ನೀನಾದ್ರೂ ನಿನ್ನ ಬಾವಿ ಗಂಡನ ಮನೆಯನ್ನು ಸೇರುವ ತವಕದಿಂದ ಒಳ್ಳೆ ಕಂಬಳದ ಕೋಣ ಓಡಿದಾಗೆ ಅಯ್ಯೋ ಬೇಡ, ಚಿಗರೆ ಮರಿ ಓಡಿದಾಗೆ ಓಡ್ತಾ ಇದ್ದಿ. ಸರಿ, ಸಂತೋಷ. ನನಗಾದ್ರೆ ವಯಸ್ಸಾಗಿದೆ, ನಿನ್ನಷ್ಟು ವೇಗವಾಗಿ ಓಡ್ಲಿಕ್ಕಾಗ್ತದ? ನಾನೆಲ್ಲ ಕೇಳಿದ್ದೇನೆ. ಅರಮನೆಯಲ್ಲಿ ಬೆಳೆದ ಹೆಣ್ಣು ಮಕ್ಕಳಿಗೆ ಬೆಳದಿಂಗಳು ಬಿಸಿಲಾಗ್ತದೆ, ಜಾಜಿ ಮಲ್ಲಿಗೆ ಹೂ ಸೂಜಿಯಂತೆ ಚುಚ್ಚುತ್ತದೆ ಅಂತ ಕೇಳಿದ್ದೇನೆ. ಆರತಿ ತಗೊಂಡ್ರೆ ಶೀತ ಆಗ್ತದೆ, ತೀರ್ಥ ತಗೊಂಡ್ರೆ ಉಷ್ಣ ಆಗ್ತದೆ ಅಂತ ನಾನು ಕೇಳಿದ್ದೇನೆ. ರತ್ನಗಂಬಳಿಯ ಮೇಲೆ ನಡೆದಾಡುತ್ತಿದ್ದಂತ ನೀನು ಇಷ್ಟು ವೇಗವಾಗಿ ಕಲ್ಲು ಮುಳ್ಳುಗಳ ಮೇಲೆ ಓಡ್ತಿ ಅಂತ ನನಗೆ ಇವತ್ತೇ ಗೊತ್ತಾದದ್ದು. ಹಾಸಿಗೆಯಲ್ಲಿ ಒಂದು ಕೂದಲು ಸಿಕ್ಕಿದ್ರೂ ಕಟ್ಟಿಗೆಯ ಮೇಲೆ ಮಲಗಿದಂತ ಅನುಭವ ನಿಮಗಾಗ್ತದೆ, ಅಷ್ಟು ಮೆತ್ತಗಿರುವ ನಿಮ್ಮ ಶರೀರ ಅಂತ ನಾನು ಕೇಳಿದ್ದೇನೆ. ಅಂತಹ ವೈಭೋಗ ಇದೆ, ಆದ್ರೆ ಇಷ್ಟು ವೇಗವಾಗಿ ಓಡ್ತಿ ಅಂತ ನನಗೆ ಇವತ್ತೇ ಗೊತ್ತಾದದ್ದು. ಈ ಸರಿ ಏನಾದ್ರು ಸ್ತ್ರೀಯರ ಓಡಿದ್ದಲ್ಲ, ನಾನು ನಡೆದುಕೊಂಡು ಬಂದದ್ದೇ. ಸ್ತ್ರೀಯರ ವಿಭಾಗದಲ್ಲಿ ಓಟದ ಸ್ಪರ್ಧೆ ಇದ್ರೆ ಪ್ರಥಮ ಹಾಗೂ ದ್ವಿತೀಯ ಪ್ರಶಸ್ತಿ ನಿನಗೆ ಕೊಡಬೇಕು.
ಅಂದ್ರೆ ಅಷ್ಟು ವೇಗವಾಗಿ ಓಡ್ತೀನಿ. ಯಾವತ್ತೂ ಓಡುದಿಲ್ಲ ನಾನು. ನನ್ನವರನ್ನ ಕಾಣಬೇಕೆನ್ನುವಂತಹ ಕುತೂಹಲ ತವಕ ಹೆಚ್ಚಾಗಿದೆ ಅಷ್ಟೇ. ಏನು ಮಾಡುದು ಹೇಳು. ಅಲ್ಲ ನಿಮಗೆ ಕೂಡುವುದಿಲ್ಲ ಅಂತ ಈಗ ಗೊತ್ತಾದದ? ನನಗೆ ಭೀಷ್ಮಾಚಾರ್ಯರು ಕರೆಯುವಾಗಲೇ ಹೇಳಬೇಕಿತ್ತು ನೀವು. ಆದ್ರೆ ಅಲ್ಲ ಏನು ವರ್ಷ ಎಷ್ಟಾಯ್ತು ನಿಮಗೆ? ವರ್ಷವಾ? ಹೆಚ್ಚು ವರ್ಷ ಆಗಿಲ್ಲ ನನಗೆ, ಕೇವಲ 20 ವರ್ಷ. 20? ಅಯ್ಯೋ, ನಂಬುವಂತ ಸತ್ಯವನ್ನಾದ್ರೂ ಹೇಳಬೇಕೋ ಬೇಡ? ಕಣ್ಣಿದ್ದವರು ಯಾರಂತಾದ್ರೂ 20 ಅಂತ ಹೇಳಿ ಯಾರ? ಅಂದ್ರೆ ಏನು, 20 ವರ್ಷ ಬಾಕಿ ಉಂಟು 100 ಭರ್ತಿ ಆಗುದಕ್ಕೆ, ಆ ಕಡೆ ಹೋಗ್ಲಿಕ್ಕೆ. ಹೌದು, ಅಂದ್ರೆ 100 ಆಗ್ಲಿಕ್ಕೆ. ಅಷ್ಟು 80 ವರ್ಷದ ವಯೋವೃದ್ಧನಾದಂತ ನಾನು 16 ವರ್ಷದ ಹೆಣ್ಣಿನ ಜೊತೆಯಲ್ಲಿ ವೇಗವಾಗಿ ನಡ್ಕೊಂಡು ಬರ್ಲಿಕ್ಕೆ ಆಗ್ತದ? ಬರ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಇಲ್ಲೇ ಕೂರುವ. ಅಯ್ಯೋ ದೇವರೇ, ಅಲ್ಲ ಕೂತ್ರೆ ಹೇಗೆ ಕೆಲಸ ಆಗ್ತದ? ಮತ್ತೆ ನಿಮಗೆ ಭೀಷ್ಮಾಚಾರ್ಯರು ಒಪ್ಪಿಕೊಳ್ಳುವಾಗಲೇ ಗೊತ್ತಿರಬೇಕಿತ್ತು. ಏನು ಏನು ಆ ವಿಷಯ ಏನು ಸ್ವಾಮಿ ಇದು? ಮೇಲೆ ಹೋದದ್ದು ಕೆಳಗೆ ಬರುವುದಿಲ್ಲ, ಬಟ್ಟೆ ಮೇಲೆ ಎತ್ತದದು ಏನು? ಹೇಸಿಗೆ ಅಲ್ವರೇ? ನಾನು ನಂದನ್ನು ತೆಗೆದು ನನ್ನ ಬಟ್ಟೆಗೆ ಒರೆಸಿಕೊಂಡಿದ್ದು, ಬೇರೆಯವರದನ್ನು ತೆಗೆದು ಬೇರೆಯವರ ಬಟ್ಟೆಗೆ ಒರೆಸಲಿಲ್ಲ. ನೋಡ್ಬೇಕು ಬೇಡ ನಾನು ಅಂತ ಅಲ್ಲ, ಎಲ್ಲಾ ಮನೆ ಹೆಂಗಸರು ಸಹ ಮಾಡುದು ಅದನ್ನೇ. ಮಕ್ಕಳದು ಮೂಗಿದ್ದು ಬಾಯಿದು ತೆಗೆದು ಇಲ್ಲೇ ಒರೆಸುದು, ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಇಲ್ಲೇ ಬಟ್ಲು ಒರೆಸುದು, ಅದಕ್ಕೆ ತಿಂಡಿ ಹಾಕಿ ಕೊಡುದು. ನನ್ನ ಪ್ರಾರಬ್ಧ. ಖಾಲಿ ದೋಸೆ ಇದ್ರೆ ಇಲ್ಲಿಗೆ ಹಾಕಿ ಕೊಡುವಾಗ ತುಪ್ಪ ಇಲ್ಲೆಂಟು ತುಪ್ಪ ದೋಸೆ ಆಗ್ತದೆ. ಕೇಳಿದ್ರೆ ನಿಮ್ಗೆ ಬಾರಿಸಿಯಾರವರೆಲ್ಲ? ಯಾರು ಬಾರಿಸ್ಯಾರು? ಬಾರಿಸುವ ಹೆಂಗಸರು ನಮ್ಮ ಮನೆಯಲ್ಲಿ ಯಾರು ಇಲ್ಲ. ನೀವೆಲ್ಲ ಹೀಗೆ ಎಲ್ಲರೂ ಕೇಳುವ ಹಾಗೆ ಹೇಳಿದ್ರೆ ಹೇಗೆ ಗತಿ? ನಮ್ಮ ಅಜ್ಜಿ ಮಾಡಿದ್ದನ್ನು ನಾನು ನೋಡಿದ್ದೇನೆ, ಅಷ್ಟೇ ಅಲ್ಲ. ನನ್ನ ಹತ್ರ ಅಜ್ಜಿ ಹಾಗೆ ಮಾಡಿಕೊಟ್ಟದನ್ನೇ ತಿಂದದ್ದ ನೀವು? ಇಲ್ಲ, ಮಾಡುವುದನ್ನು ನಾನು ನೋಡಿದ್ದು. ಹಾಗೆ ಹೌದು. ಅಗ್ರಹಾರದಲ್ಲಿ ನನ್ನ ಪ್ರಾಯದವರೆಲ್ಲ ಎದ್ದು ಹೋಗಿ ಆಗಿದೆ, ನಾನು ಒಬ್ಬನೇ ಉಳಿದದ್ದು. ಉಳಿದ್ರಲ್ಲ ಇಷ್ಟವರೆಗೆ? ಅಂದ್ರೆ ಉಳಿಬಾರ್ದು ಹಾಗಲ್ಲ ಹೇಳಿದ್ದು, ಆರೋಗ್ಯ ಒಳ್ಳೆದುಂಟು, ಹದಗಟ್ಟಿದ್ದು ಹೀಗಲೇ ಇರಬೇಕು. ಹಾಗಾದ್ರೆ ನೀವು ಅಲ್ಲಿಗೆ ಭೀಷ್ಮಾಚಾರ್ಯರು ಕಳಿಸುವಾಗ ನಿಮ್ಗೆ 80 ವರ್ಷ ಆಗ್ಲಿಲ್ವಾ ಎನ್ನುವ ಪ್ರಶ್ನೆ. ಅದನ್ನೇ ಕೇಳಿದ್ದು, ಒಪ್ಪಿಕೊಳ್ಳುವಾಗ ಗೊತ್ತಿರ್ಲಿಲ್ವ? ಏನು ಮಾಡುದು? ದೇವತೆಗಳನ್ನು ಗೆಲ್ಲಬಲ್ಲ, ಪಾತಾಳದ ಪಣಿಶ್ಯಣಿಯ ತಲೆಯನ್ನು ಮೆಟ್ಟಬಲ್ಲ, ಹಸ್ತಿನಾವತಿಯ ಅಧಿಕಾರದ ಮುದ್ರೆಯನ್ನು ಅರಿರಾಜರ ಚಿತ್ತಭಿತ್ತಿಯಲ್ಲಿ ಒತ್ತಬಲ್ಲ, ಜಗದೇಕ ವೀರನಾಗಿ ಮೆರೆತಿರುವಂತಹ ಭೀಷ್ಮಾಚಾರ್ಯರ ಮುಂದೆ ಎಂಟನೆಯ ಗಂಡು ಮಕ್ಕಳು ನಿಂತು ಮಾತಾಡುವ ಸಾಮರ್ಥ್ಯ ಇಲ್ಲ. ಅಂತಹ ಭೀಷ್ಮಾಚಾರ್ಯರು ನನ್ನನ್ನು ಕರೆದು ಇವಳನ್ನು ಕರ್ಕೊಂಡು ಹೋಗಿ ಅಂತ ಹೇಳುವಾಗ ಅವರ ಮಾತಿಗೆ ಕಟ್ಟು ಬಿದ್ದು ನಾನು ಕರ್ಕೊಂಡು ಬಂದಿದ್ದೇನೆ. ನೀನು ಸಣ್ಣ ಪ್ರಾಯದ ಹುಡುಗಿ, ಭೀಷ್ಮಾಚಾರ್ಯರ ಮುಂದೆ ಏನೆಲ್ಲ ಮಾತಾಡಿದ್ಯೋ ದೇವರಿಗೆ ಗೊತ್ತು. ನಿನ್ನನ್ನು ತನ್ನ ಮಗಳು ಅಂತ ಅಥವಾ ಮೊಮ್ಮಗಳು ಅಂತ ತಿಳಿದು ನಿನ್ನ ಮಾತಿಗೆ ಅವರು ಉತ್ತರ ಕೊಟ್ಟಿದ್ದಾರೆ ವಿನಃ ಈ ಪ್ರಪಂಚದಲ್ಲಿರುವ ಯಾರಿಗೂ ಅವರ ಮುಂದೆ ಮಾತಾಡುವಂತ ಧೈರ್ಯ ಸಾಮರ್ಥ್ಯ ಗಂಡು ಮಕ್ಕಳಿಗೆ ಇಲ್ವೇ ಇಲ್ಲ. ಆದ್ದರಿಂದ ಭೀಷ್ಮಾಚಾರ್ಯರ ಮಾತಿಗೆ ಕಟ್ಟು ಬಿದ್ದು ನಾನು ಬಂದಿದ್ದೇನೆ ವಿನಃ ಬೇರೆ ಏನು ಅಲ್ಲ. ಈಗ ನಡೆಯುವುದಕ್ಕಾಗುವುದಿಲ್ಲ, ನನಗಾಗುವುದಿಲ್ಲ. ಭೀಷ್ಮಾಚಾರ್ಯರು ಇವತ್ತೇ ಕರ್ಕೊಂಡೋಗಿ ಮುಟ್ಟಿಸ್ಬೇಕಂತೇಳಿ ನನಗೆ ಅಪ್ಪಣೆ ಮಾಡಲಿಲ್ಲ. ಇಲ್ಲೇ ಸ್ವಲ್ಪ ಮಲಗುವ, 1 ವಾರ ಬಿಟ್ಟು ಆಮೇಲೆ ಮಲಗಿನ ಕೆಲಸ ಕೆಡ್ತದೆ ಸ್ವಾಮಿ. ಒಂದು ಕೆಲಸ ಮಾಡುವ, ನಾವು ಸ್ವಲ್ಪ ಹೊತ್ತು ನೀವು ನಡೆಯುವುದು, ಆಯಾಸ ಆಯ್ತು ಅಂತಾದ್ರೆ ಹಾಗೆ ಕುಳಿತುಕೊಳ್ಳುವುದು. ಅಯ್ಯೋ ದೇವರೇ, ಎಬ್ಬಿಸ್ಬೇಡ, ನನಗೆ ನಿದ್ದೆ ಬಂದಿದೆ. ಏನು ಮಾಡುದು ಈಗ? ನಾನು ಹಾಗೆ ಉತ್ಸ ಪಕ್ಷಿಯಾಗಿ ಹೀಗೆ ಬಿಟ್ಟು ನನ್ನ ಕೆಲಸ ಆಗ್ಲಿಕ್ಕೆ ಉಂಟಾ ಸ್ವಾಮಿ? ತಮ್ಮಯ್ಯ, ನಿಮಗೆ ಏನಾಗಬೇಕು ಒಮ್ಮೆ ಹೇಳಿ ನೀವು. ಹಾಗಾದ್ರೆ ನಾನು ನಿನ್ನ ಜೊತೆಯಲ್ಲೇ ಬರ್ಬೇಕಾ? ನಮ್ಮ ಜೊತೆಯಲ್ಲಿ ಬರಬೇಕು. ನನ್ನ ಕೈ ಹಿಡಿದು ನನ್ನನ್ನು ಎಬ್ಬಿಸಿ ಕರ್ಕೊಂಡು ಒಳ್ಳೆಯವರಾಗಿ ವರ್ತಿಸಿ ಆಯ್ತು, ನಾನು ಕರೆದುಕೊಂಡು ಹೋಗುತ್ತೇನೆ.
ಹೀಗೆನ್ನುವ ಹಾಗೆ ಭೀಷ್ಮಾಚಾರ್ಯರ ಮನಸ್ಸನ್ನು ಒಲಿಸಿಕೊಂಡು ಹಾ. ನನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದವರು ನೀವು. ಹೌದು. ಹೀಗಾಗುವಾಗ ನಿಮಗೆ ಆಗುವುದಿಲ್ಲ, ಹಾ. ಕೂಡುವುದಿಲ್ಲ. ಕೈ ಬಿಡಿ, ಕೈ ಕೊಡ್ಬೇಕು ನಿಮಗೆ. ಕೈ ಬಿಡಿ. ಅದೆಲ್ಲ ಆಗ್ಲಿಕ್ಕೆ ಇಲ್ಲ. ಹಾಗಾದ್ರೆ ಈ ಕೋಲ್ ಹಿಡಿದಾದ್ರೆ ಬಿಸಿ ಕರ್ಕೊಂಡು ಹೋಗು. ಗೊತ್ತಾಯ್ತು ನನಗೆ ಒಂದು ಆಧಾರ ಬೇಕು. ಆಧಾರ ಇಲ್ಲದೆ ಈಗ ಯಾವುದೂ ಆಗುದಿಲ್ಲ. ಏನನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಓ, ಯಾಕೆ? ನಿಮಗೆ ದೇಹಕ್ಕೆ ಮಾತ್ರ ಪ್ರಾಯ ಆದದ್ದು, ಹಾ. ಮನಸ್ಸಿಗೆ ಇನ್ನು ಯೌವನ ಹಾಗೆ ಇದೆ. ಯಾರು ಹೇಳಿದೆ? ಒಂದು ದಿವಸವೂ ಈ ಮಾತು ನನ್ನ ಹೆಂಡತಿ ಹೇಳಲಿಲ್ಲ. ಈಗ ಅನುಭವಕ್ಕೆ ಬಂದದ್ದು ನನಗೆ ಅಲ್ವಾ? ಯೌವನವತಿ ಇದ್ದಾಳೆ, ರೂಪವತಿ ಇದ್ದಾಳೆ, ಒಬ್ಬಳೆ ಹೆಣ್ಣು. ಕೈ ಮುಟ್ಟಿದ್ರೆ ಅಷ್ಟಾದ್ರೂ ಆಯ್ತಲ್ವಾ? ಮತ್ತೇನು ಕೋಲು ಮುಟ್ಟಬೇಕು ನಿಮಗೆ? ಹೌದು. ನೋಡಿ, ಸಂದು ಮುಟ್ಟುವುದಂತ ಒಂದು ಕ್ರಮ ಉಂಟು. ಹಾ. ಈಗ ಈ ಕಡೆಯಿಂದ ನಾನು ಹಿಡಿದ್ರೆ, ಆ ಕಡೆಯಿಂದ ನೀವು ಹಿಡಿದ್ರೆ, ಅದು ಮುಟ್ಟಿದ ಹಾಗೆ ಅದು ಆಗ್ಲಿಕ್ಕಿಲ್ಲ. ಪರಮ ಪತಿವ್ರತೆ ಇದ್ದೇನೆ, ಪರರ ಸ್ಪರ್ಶ ಏನು ನೀನು ಪತಿವ್ರತೆಯ ಪತಿ ಕೊರತೆಯ? ಪತಿವ್ರತೆ ಇದ್ದೇನೆ. ಏನು ಪತಿವ್ರತೆ ಆಗುವುದು ಯಾವಾಗ ಅಂತ ನೀನು ಗೊತ್ತುಂಟ? ಏನು ಬಾರಿ ಮಾತಾಡ್ತೀಯ? ಪರರ ಸ್ಪರ್ಶವನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿ ಆವತ್ತು ತುಂಬಿದ ಸಭೆಯಲ್ಲಿ ಭೀಷ್ಮಾಚಾರ್ಯರು ಬಂದು ಏರಿರಿ ಎನ್ನ ರಥವಂತ ಹೇಳುವಾಗ ಹಿಂದು ಮುಂದೆ ನೋಡದೆ ನೀನು ರಥದಲ್ಲಿ ಹೋಗಿ ಕೂತಾಗ ಆಗ ನಿನಗೆ ಸಂದು ಆಗ್ಲಿಲ್ವಾ? ಆಗ ನಿನಗೆ ಸೂತಕ ಆಗ್ಲಿಲ್ವಾ? ನಾನು ಮನಸ್ಸು ಕೊಟ್ಟದ್ದು ಸಾಲ ಭೂಪತಿಗೆ, ನನ್ನ ಮಾತವನಲ್ಲಿ, ನನ್ನ ದೇಹವು ಅವನಿಗೆ. ಆದ್ದರಿಂದ ಪತಿವ್ರತೆ ಇದ್ದೇನೆ. ಪತಿವ್ರತೆ ಅಂತ ಹೆಣ್ಣು ಇನ್ನೊಬ್ಬರನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನೀವು ಸುಮ್ಮನೆ ಕೂತ್ಕೋ. ಏನು ಸುಮ್ಮನೆ? ವಾಹನದಲ್ಲಿ ಹೋಗುವಾಗ ನಾವು ಎಂಥದ್ದೆಲ್ಲ ನೋಡಿದ್ದೇವೆ. ಯಾರ್ಯಾರ ಜೊತೆಯಲ್ಲಿ ಹೋದವಳು ಹೆಣ್ಣು ಮಗಳೊಬ್ಳು ಇವರಿಗೆ ವಾಹನದಲ್ಲಿ ಒಂಚೂರು ಕೈ ತಾಗಿದಾಗ ನಿಂಗೆ ಕಣ್ಣು ಕಾಣೋದಿಲ್ವಾ ಆಚೆ ಹೋಗ? ಉಳಿದವರಾಗಿ ನಾವೇನಲ್ಲ ತಾನೆ. ಓ, ನನ್ನ ಹತ್ರ ಮಾತಾಡ್ತೀನಿ ನೋಡು. ನನ್ನಿಂದ ಬರಲಿಕ್ಕೆ ಸಾಧ್ಯ ಇಲ್ಲ, ನಾನು ಇಲ್ಲೇ ಹೊರಡ್ತೀನಿ. ಈ ವಿಷಯದಲ್ಲಿ ಬರ್ತೀರಾ ಇಲ್ವ ನೀವು? ಈ ವಿಷಯದಲ್ಲಿ ಚರ್ಚೆಗೆ ಹೋಗುದು ಬೇಡ. ನಾವು ಸ್ವಾಮಿ ಬರ್ತೀರಾ ಇಲ್ವ? ಮಲಗ್ತೀನಿ. ಅಯ್ಯೋ ದೇವರೇ, ಬರುವುದಿಲ್ಲ ಎನ್ನುವ ಹಾಗೆ ಹಠ. ಏನಾದ್ರೂ ಆಸೆ ತೋರಿಸಬೇಕು. ಆಸೆಗೆ ಎಂಥವನು ಕೂಡ ಬಲಿ ಬೀಳ್ತಾನೆ. ತೃಷ್ಣಾನ ಜೀರ್ಣ. ಆಸೆ ಎನ್ನುವುದಕ್ಕೆ ಜೀರ್ಣತ್ವವೇ ಇಲ್ಲ, ಅದು ಯಾವತ್ತಿದ್ದರೂ ವೃದ್ಧಿಯನ್ನು ಉಳ್ಳುವಂಥದ್ದು. ಏನಾದೀತು ನೋಡುವಾಗ ಏನೂ ಇಲ್ಲ, ಬರೇ ಬಡವರಾಗಿ ಕಾಣ್ತಾ ಇದ್ದಾರೆ. ಜಿಪುಣತನವೋ ಏನು ಅದು ಬೇರೆ. ಹಾಗೆಂದುಕೊಂಡು ಸ್ವಲ್ಪ ಹಣದ ಆಮಿಷ ತೋರಿಸಿದ್ರೆ ಹೇಗೆ? ಕೆಲಸ ಆಗ್ಲಿಕ್ಕಿಲ್ವಾ? ಬ್ರಾಹ್ಮಣರೇ, ಬೇಡ, ನಿದ್ದೆ ಬಂದಿದೆ ಸ್ವಾಮಿ. ನಿದ್ದೆ ಬಂದಿದೆ. ಹೀಗೆ ಅಂಗಾತ ಬಿದ್ದುಕೊಂಡ್ರೆ ಹೇಗೆ ಕಥೆ? ನಾನು ಹೆಚ್ಚು ಅಂಗಾತ ಮಲಗಿ ನಿದ್ರೆಯಲ್ಲೇ ಹೆಚ್ಚು ದಾರಿಯಲ್ಲಿ ಯಾರಾದ್ರೂ ಬಂದು ನಿಮ್ಮನ್ನು ಗಮನಿಸದೆ ನಿಮ್ಮ ದೇಹದ ಮೇಲೆ ಕಾಲಿಟ್ಟುಕೊಂಡು ಮುಂದೆ ಸಾಗಿ ಹೋದ್ರೆ ಪ್ರಾಣ ಉಳಿದೀತ ಕೇಳುವುದು ನಾನು. ಅವನ ಕುಟುಂಬಕ್ಕೆ ಶಾಪ ಆಗ್ತದೆ. ಅಯ್ಯೋ ದೇವರೇ, ಅದು ಬ್ರಹ್ಮಹತ್ಯ ದೋಷ. ಅದು ಎಂತವರೆಗೂ ಬೇಡ. ಈಗ ಬರಬೇಕು ಅಂತಾದ್ರೆ ನಿಮಗೆ ಏನಾದ್ರೂ ಕೊಟ್ರೆ ಏನು ಏನು ಸಾಲ್ವನಲ್ಲಿಗೆ ಕರೆದುಕೊಂಡು ಹೋದರೆ, ಅವನಲ್ಲಿ ನನ್ನನ್ನು ಮಾತನಾಡಿಸಿದರೆ, ನಾವಿಬ್ಬರು ಒಂದಾದರೆ, ನಮ್ಮ ಮದುವೆಯಾದರೆ ಆ ಮನೆಯ ಆಸ್ತಿ ಪೂರ ನನ್ನದು, ನಾನು ಉಡತಿ ಇದ್ದ ಹಾಗೆ. ನಿಮಗೆ ಹಣ ಕೊಟ್ರೆ ಅದೇನು ನೀನು ಅಲ್ಲಿ ನಾನು ಮಲಗಿದಾಗ ನೀನು ಹೇಳಿದೆ ಏನು ಕೃಷ್ಣ ಪಾಲೆ ಮರ ಅಂತ ಹೇಳಿದೆ ನೀನು? ಅಯ್ಯೋ, ಹಾಗೆ ನಾನು ಹಾಗೆ ಹೇಳಿದ್ದೇ ಇಲ್ಲ. ಮತ್ತೆ ನಾನು ಹೇಳಿದ್ದು ಏನಾದ್ರೂ ಕೊಡ್ತೇನೆ ಅಂತ. ಆಗ ಭರಿತ ದ್ರವ್ಯವ ಇವೆ. ಅವರು ಸುದ್ದಿ ಅಲ್ಲಲ್ಲ. ಈಗ ಕೊಡ್ತೇನೆ ಅಂತ ಹೇಳಿದ್ರೆ ಸಾಲದು. ನಾನು ತುಂಬಾ ಜನರ ಹತ್ರ ಕೈ ಸುಟ್ಟುಕೊಂಡಿದ್ದೆ. ನಾನು ನೀವು ತಿರುಗಾಟಕ್ಕೆ ಬರಬೇಕು, ಇಷ್ಟು ಕೊಡ್ತೇನೆ ಅಷ್ಟು ಕೊಡ್ತೇನೆ ಅಂತ ಹೇಳಿ ಕೊನೆಗೆ ಬಿಟ್ಟು ಹೋಗುವಾಗ ಊಟ ಮಾಡಿದ್ದನ್ನು ಲೆಕ್ಕಾಚಾರದಲ್ಲಿ ಬರೆದಿಟ್ಟಿದ್ದಾರೆ. ನೀನೇ ಕೊಡ್ಲಿಕ್ಕೆ ಉಂಟು ಅಂತ ಹೇಳಿ. ಈಗ ಉಳಿದವರು ಹೇಗೆ ಅಂತ ಬೇಡ. ಇದು ಸೀತಾರಾಮರು ಹುಟ್ಟಿದಂತಹ ಪುಣ್ಯಮಂಗ. ಅವನದ್ದು ಜೀವನ ಏನಿದೆಯೋ ಅದೆಲ್ಲರಿಗೂ ನಿದರ್ಶನವೇ. ಅದು ಅನುಸರಿಸುವಂಥದ್ದು, ಅನುಕರಿಸುವಂಥದ್ದು ಹೀಗಿರುತ್ತಾ. ಸೀತಾರಾಮನು ಹುಟ್ಟಿದ ಪುಣ್ಯ ಭೂಮಿ. ಹೌದಪ್ಪ. ಈಗ ಇರುವುದು ಯಾರ್ದು ಗೊತ್ತುಂಟಾ? ಯಾದವಂದು. ಹುಟ್ಟಿದ ಮೊದಲಿಗೆ ಅವರೇ ಅಲ್ವಾ? ಹೌದು, ಯಾದವರು ಕೃಷ್ಣ ಪಾಲೆ ಮಾರು ಗೊತ್ತುಂಟಾ? ಅಯ್ಯೋ, ಕೃಷ್ಣ ಪಾಲ್ ಮೊಸರನ್ನು ಮಾರುವವರು ಎಂಬರ್ಥ. ಯಾವುದೋ ಒಂದು ವ್ಯಕ್ತಿಯನ್ನು ಕೃಷ್ಣ ಪಾಲೆ ಮಾರು ಅಂತ ಹೇಳಿದಲ್ಲ, ನಿಮ್ಮ ಕೃಷ್ಣ ಪಾಲ್ ಮೊಸರನ್ನು ಮಾರಿದವರು ಎಂಬ ಅರ್ಥ. ಹಾಲು ಮೊಸರನ್ನು ಮಾರುವವರು, ಅವರ ಕಸುಬೆ ಅಂತದ್ದು. ಭರಿತ ದ್ರವ್ಯವ ಇವೆ. ಸ್ವಾಮಿ, ಈಗ ಎಷ್ಟು ಆದೀತು ನಿಮಗೆ? ಕನಿಷ್ಠ ಪಕ್ಷ ನನಗೆ 1 ಲಕ್ಷ ಕೊಡ್ತೀಯ? ಬೆನ್ನಿಗೆ ಕೊಡ್ತೇನೆ. ಬೆನ್ನಿಗೆ ಯಾಕೆ? ಚರ್ಮ ಜಾಸ್ತಿ ಅಲ್ಲ, ಹಾಗಲ್ಲ, ಹೇಳಿದ್ದನ್ನು ಕೂಡಲೇ ಕೊಡ್ತೇನೆ ಅಂತ. ಹೌದಾ? ಚರಲಿಂದ ನುಡಿಗೆ
ಸಂತೋಷವಾಯಿತು. ತುಂಬಿದಂತಹ ಸಭೆಯನ್ನು ಕಾಣುವಾಗ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಹುಟ್ಟಿನಲ್ಲಿ ಬ್ರಹ್ಮದತ್ತನೆಂದು ಕರೆಯಲ್ಪಟ್ಟರು. ಈ ಸಾಲ್ವ ದೇಶದ ಅಧಿಕಾರ ನನ್ನ ಕೈಗೆ ಬಂದ ಮೇಲೆ ಬ್ರಹ್ಮದತ್ತ ಎಂಬ ಹೆಸರು ಮುಚ್ಚಿ ಹೋಗಿ ಸಾಲ್ವನೆಂಬುದಾಗಿ ನನ್ನನ್ನೆಲ್ಲರೂ ಕರೆಯುತ್ತಾ ಇದ್ದಾರೆ. ಆದ್ರೆ ಅಂತರಂಗದಲ್ಲಿ ಒಂದು ರೀತಿಯ ನೋವು, ಯಾವುದನ್ನು ಸಾಧಿಸಬೇಕೆಂಬ ಉದ್ದೇಶದಿಂದ ಕಾಶಿಯನ್ನು ಪ್ರವೇಶ ಮಾಡಿದೆ. ಅಲ್ಲಿ ನಡೆದಂತಹ ದುರಂತವನ್ನು ಎಣಿಸುವಾಗ ಒಂದು ರೀತಿಯ ನೋವು ಮರೆಯುವುದಕ್ಕೆ ಪ್ರಯತ್ನ ಬರ್ತಾ ಇದ್ದೇನೆ. ಆದ್ರೆ ಮನಸ್ಸಿಂದ ಹೋಗ್ತಾ ಇಲ್ಲ. ಭೀಷ್ಮಾಚಾರ್ಯರಿಂದ ಆದಂತಹ ದುರದಲ್ಲಿ ಸೋಲನ್ನು ಅನುಭವಿಸಿದ ನಾನು ಮನದಲ್ಲಿ ನೊಂದು ಬದುಕ್ತಾ ಇದ್ದೇನೆ. ಯಾರೋ ನನ್ನನ್ನು ಕಾಣುವುದಕ್ಕಾಗಿ ಬಂದಿದ್ದಾರಂತೆ. ಉಷ್ಣ ಆಗ್ತದೆ. ಸ್ವಾಮಿ, ಪಾದ ತೊಳೆಯುವುದರಲ್ಲಿ ನಾನು ತೃಪ್ತಿ ಪಡ್ತೀನಿ. ನಿಮ್ಮ ಪಾದವನ್ನು ತೊಳೆದು ಆ ಪಾದವನ್ನು ತೀರ್ಥ ಅಂತ ಹೇಳಿ ಸೇವಿಸಿದಾಗ ಮನಸ್ಸಿಗೆ ಆನಂದವಾಗ್ತದೆ. ಹಾಗಾದ್ರೆ ನಾನು ತೀರ್ಥ ಪಾದವ. ನಿಮ್ಮ ಮುಖಕ್ಕೊಂದು ಮಂಗಳಾರತಿ ಎತ್ತಲಿ. ನೀನು ಬರುವಾಗಲೇ ಲೆಕ್ಕ ಹಾಕಿದೆ ಸ್ವಲ್ಪ ಮಂಗಳಾರತಿ ಮಾಡ್ತೀವಿ ಅಂತ ಹೇಳಿ. ಸ್ವಾಮಿ, ನಿನಗಾಯ್ತಾ? ಇಷ್ಟಾರ್ಥ ಸಿದ್ಧಿರಸ್ತು. ಅಭಿಷೇಕವನ್ನು ಮಾಡಿ ಬೇಡ, ಅಲ್ಲಿ ಹೋಗಿ ಮಾಡಿ. ಈಗ ಆನಂದವಾಯಿತು ಸ್ವಾಮಿ. ಬ್ರಾಹ್ಮಣರೆಂದ್ರೆ ಭೂಮಿಗಿಳಿದು ಬಂದ ಭಗವಂತ. ಹೌದು, ಆರಾಧಿಸುವ ಮನೋಭಾವ ಪ್ರತಿಯೊಂದು ವ್ಯಕ್ತಿಗಳ ಅಂತರಂಗದಲ್ಲಿ ಹುಟ್ಟಬೇಕು. ನಿಮ್ಮನ್ನು ಕಂಡಾಗ ಬಹಳಷ್ಟು ಸಂತೋಷವಾಯಿತು. ತಮ್ಮಗಳ ಆಗಮನ ಇಲ್ಲಿ ಯಾಕಾಯ್ತೋ ಗೊತ್ತಿಲ್ಲ. ನನ್ನಿಂದ ತಮಗೆ ಸೇವೆಯನ್ನಾಗಬೇಕು, ಅಪ್ಪಣೆ ಆಗಬೇಕು. ಸ್ವಾಮಿ, ಯಾರಾಕೆ? ನಿಮ್ಮ ಜೊತೆಯಲ್ಲಿ ಬಂದಂತವಳು ಯಾರಾಕೆ? ನಾವು ಬಂದ ಸ್ಥಳ ಬದಲಾವಣೆ ಆಯ್ತಾ? ಹಾಗಾದ್ರೆ ಇದು ಹುಸಿ ಮುನಿಸಿರ್ಬೇಕಿತ್ತು. ನಮ್ಮಾಗ ಯೌವನದಲ್ಲೂ ಗಂಟೆ ಅಂತ ಈಗ ಆಗ್ತೈತಿ. ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು, ಕೇಳಯ್ಯ ಖಳರಾಯ ಪೇಳಿದೀನಿಲ್ಲ ಬಯಸಿ ಬದಿಗಿನು ಪೇಳಿದೀನಿಲ್ಲ ಬಯಸಿ ಬದಿಗೆನು ಕೋರುಗೊಂಡುದು ಮನವ ವರಿಸಿಲ್ಲ ನೀನು, ಕೋರುಗೊಂಡುದು ಮನವ ವರಿಸಿಲ್ಲ ನೀನು, ಕೇಳಿಕೊಂಬೆನು ನಿನ್ನ ಧೈರ್ಯದಲ್ಲಿ ನಾನು, ಕೇಳಯ್ಯ ಖಳರಾಯ. ಪೂಜ್ಯರೇ ಅಂದೆ. ಇಹಲೋಕವನ್ನೇ ಬಿಟ್ಟು ಆಲೋಕದ ಜ್ಞಾನದತ್ತ ತೆರಳಿದ್ದೀರಲ್ಲ, ತಮ್ಮನ್ನು ಕಂಡಾಗ ಪರಮ ಪೂಜ್ಯ ಶ್ರೀ ಶ್ರೀ ಅವರಾಗಿ ಕಾಣುತ್ತಾ ಉಂಟು.
ಆಯ್ತು, ಅಷ್ಟಾದ್ರೂ ಬಿರುದು ಕೊಟ್ಟಿಯಲ್ಲ ಪುಣ್ಯಾತ್ಮ, ನನಗೊಂದು ಇತಿಶ್ರೀ ಮಾಡಬೇಡ. ಸಾಲು ಭೂಪತಿ, ನನ್ನ ಪರಿಚಯ ನಿಮಗಿಲ್ಲ. ಅರ್ಥ ಆಯ್ತು. ನನ್ನ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಬೇಸರ ಮನೆ ಮಾಡಿದೆ ಎನ್ನುವಂತಹದ್ದು ಸತ್ಯ. ಕಾರಣವನ್ನೂ ನಾನು ತಿಳಿದಿದ್ದೇನೆ. ತುಂಬಿದಂತಹ ಸಭಾ ಮಧ್ಯದಲ್ಲಿ ನನಗಾಗಿ ಎದ್ದು ನಿಂತು ಎದೆಸೆಡೆದು ಕಲಿಭೀಷ್ಮನ ಜೊತೆಗೆ ಯುದ್ಧವನ್ನು ಮಾಡಿದವನು ನೀನು. ನನಗಾಗಿ ಸೋತೆ, ನನಗಾಗಿ ಅಥವಾ ನನ್ನಿಂದಲಾಗಿ ಪೆಟ್ಟು ತಿಂದು ಬಿದ್ದೆ. ಧರೆಗೆ ಉರುಳಿ ಬಿದ್ದ ನಿನ್ನ ಕಡೆಗೆ ಮುಖ ಮಾಡದೆ ಚಂದನವನ್ನೇರಿ ಬೆನ್ನು ಮಾಡಿ ಹೊರಟು ಹೋದ ಹೆಣ್ಣು ನಾನು. ಅರ್ಥವಿಸಿಕೊಂಡೆ. ನನ್ನ ಮೇಲೆ ಮುನಿಸಿದೆ ಎನ್ನುವುದು ಸ್ಪಷ್ಟ. ಅಯ್ಯ, ಏನು? ಗಂಗಾ ತೀರದಲ್ಲಿ ನಮ್ಮ ಇರುವರ ಮಧ್ಯೆ ಯಾವ ಮಾತುಕತೆಗಳು ನಡೆದಿದೆಯೋ ಅವೆಲ್ಲವನ್ನು ನಾನು ಮರೆತಿದ್ದಿಲ್ಲ. ಈ ಹಿಂದೆ ಯಾವ ಮಾತನ್ನು ಕೊಟ್ಟಿದ್ದೇನು ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ, ನಿನ್ನವಳಾಗಿ ಬದುಕನ್ನ ಕಾಣುವುದಕ್ಕಾಗಿ ಇದು ಈ ಕಡೆಗೆ ಹೊರಟು ಬಂದವಳು ಅಂಬೆ. ಇಲ್ಲ ಬೇಡ, ನನ್ನನ್ನು ಸ್ವೀಕರಿಸು. ಮಾತುಗಳು ಎಷ್ಟು ನಯವಾಗಿ ಮಾತಾಡ್ತಾ ಇದ್ದೀನಿ, ಹೃದಯದಿಂದ ನುಡಿಸಿದೆ. ಮತ್ತಷ್ಟು ಎಚ್ಚರಿಸ್ತಾ ಇದ್ದೀನಿ. ರಣರಂಗದಲ್ಲಿ ನಡೆದಂತಹ ಕಥೆಯನ್ನು ಅಂತರಂಗದಲ್ಲಿ ಮರೆಯುವುದಕ್ಕೆ ಪ್ರಯತ್ನ ಬರುವಂತಹ ನನಗೆ ಮತ್ತೆ ನೆನಪು ಮಾಡುವುದಕ್ಕಾಗಿ ಬಂದೆಯಾ ನೀನು? ಭೀಷ್ಮ ಎಡಕಾಲಿನಿಂದ ಮೆಟ್ಟುವ ಹೊತ್ತಿನಲ್ಲಿ ಜೀವಂತ ಸತ್ಯನ ಆಗಲು ಎಣಿಸಿದ್ದೇನ. ಸೋಲು ನನಗಾದರೂ ಅಂತರಂಗದಲ್ಲಿ ಪ್ರೀತಿಸಿದ ಹೆಣ್ಣು ನನ್ನ ಹಿಂದೆ ಬರಬಹುದು ಅಂತ. ಸೋತಾಗ ತಲೆ ತಗ್ಗಿಸಿ ನಿಂತ ನೀನು ಭೀಷ್ಮ ಹೇಳಿದಾಗ ಒಂದಕ್ಷರವೂ ಮಾತಾಡದೆ ರಥವೇರಿ ಹೋದವಳು ನೀನು. ಹೋಗಿ ಈ ಹೊತ್ತಿನಲ್ಲಿ ನಯ ವಿನಯದಿಂದ ನನ್ನನ್ನು ಮರಳು ಮಾಡಬಹುದೆಂಬ ತೀರ್ಮಾನಕ್ಕೆ ಬಂದಿದ್ಯಾ? ನಿನ್ನ ಮರುಳಾಟಿಕೆಯ ಮಾತು ನನಗಿದು ಸಲ್ಲದು. ನೀನಿಲ್ಲಿ ನಿಲ್ಲದು. ಭೀಷ್ಮನೋಡು ಮನವಿಡದೆ ನಿನ್ನ ಸುಂದರತ್ವಕ್ಕೆ ಮೆಚ್ಚಿಕೊಂಡಿಪ್ಪಳಿಲ್ಲ. ನಿನ್ನ ಸುಂದರತ್ವಕ್ಕೆ ಮೆಚ್ಚಿಕೊಂಡಿಪ್ಪಳಿಲ್ಲ. ಆ ಮಂದಮತಿ ಅಪಗರಿಸಿ ಕೊಂಡೊಯ್ದವನು, ಮಂದಮತಿ ಅಪಗರಿಸಿ ಕೊಂಡೊಯ್ದವನು, ಬಲ್ದಿಗಿನು ಬಿಡದನ್ನ ಪರಿಗ್ರಹಿಸು ನೀನು. ಮನವಿಡದೆ ನಿನ್ನ ಸುಂದರತ್ವಕ್ಕೆ ಮೆಚ್ಚಿಕೊಂಡಿದ್ದೆ.
ಸಾಲೋ ಭೂಪತಿ, ನಿನ್ನನ್ನು ನಾನು ಮರೆತಿದ್ದಿಲ್ಲ. ನೆನಪಿದ್ರೆ ಹೋಗ್ತಿರ್ಲಿಲ್ಲ ನೀನು. ನಿನ್ನನ್ನು ಧಿಕ್ಕರಿಸಿ ಹೊರಟು ಹೋದಂತಹ ಹೆಣ್ಣು ನಾನಲ್ಲ. ಪ್ರೀತಿಯ ಬೆಲೆ ತಿಳಿಯದವಳು ನೀನು. ಅಯ್ಯೋ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಗಂಗಾ ತೀರದಲ್ಲಿ ಯಾವಾಗ ನಿನ್ನನ್ನು ನೋಡಿದೇನು ಆ ಕಾಲಕ್ಕೆ ಮನಸಾರೆ ಸೋತಂತಹ ಹೆಣ್ಣು ನಾನು. ಅಂಬೆ, ಗಂಗಾ ತಟದಲ್ಲಿ ನಿನ್ನನ್ನು ಕಂಡಾಗ ಗಂಗೆಯಷ್ಟು ಪವಿತ್ರವೆಂದು ಭಾವಿಸಿದವ ನಾನು. ನನ್ನ ಪಾವಿತ್ರಕ್ಕೆ ಇಲ್ಲಿಯವರೆಗೂ ಕುಂದು ಬಂದಿದ್ದಿಲ್ಲ. ಅಯ್ಯ, ಗಂಗೆಯ ಸ್ಥಾನಕ್ಕೆ ನಿನ್ನನ್ನು ಮುಟ್ಟಿಸುವುದಕ್ಕೆ ನೋಡಬೇಡ ನೀನು. ಭವ್ಯವಾದಂತಹ ಆ ಸಭಾ ಮಂಟಪದಲ್ಲಿ ಇನ್ನೇನು ನಾನು ಯಾರನ್ನು ಮನಸಾರೆ ಬಯಸಿದೆನು ಆ ಸಾಲಭೂಪನನ್ನ ಕೂಡಿಕೊಳ್ಳುತ್ತೇನೆ. ಅವನ ಮಡದಿಯಾಗಿ ಸುಖ ಜೀವನವನ್ನು ಅನುಭವಿಸುತ್ತೇನೆ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿ ಇದ್ದಂತಹ ಹೆಣ್ಣು ನಾನು. ಯಾವುದನ್ನು ಅಪೇಕ್ಷಿಸಲಿಲ್ಲವೋ, ಯಾವುದನ್ನು ನಿರೀಕ್ಷಿಸಲಿಲ್ಲವೋ ಆ ಘಟನೆ ಋಣಾನುಬಂಧವಾಗಿ ನನ್ನ ಜೀವನದಲ್ಲಿ ನಡೆದು ಹೋಯಿತು. ಆ ಮಂದಮತಿ ಭೀಷ್ಮ ನನ್ನನ್ನು ರಥವೇರಿಸಿಕೊಂಡು ಹೋದ. ಆದರೆ ಅವನಲ್ಲಿ ಸಕಲ ವಿಚಾರವನ್ನು ತಿಳಿಸಿ ನಿನ್ನಲ್ಲಿಗೆ ಬಂದವಳು ನಾನು. ಬೇಡ ಬೇಡ ಅವ ಕರೆದಾಗ ಹೋದದ್ದು ನೀನಲ್ವೇ? ರಥ ಏರು ಎಂದಾಗ ನೀನು ಯಾಕೆ ಹೇಳಲಿಕ್ಕಾಗಲಿಲ್ಲ? ಸಾಲ್ವನೆಂಬ ವ್ಯಕ್ತಿಯನ್ನು ನಾನು ಪ್ರೀತಿ ಮಾಡ್ತಾ ಇದ್ದೇನೆ, ಅವನ ಜೊತೆಯಲ್ಲಿ ಬದುಕನ್ನು ನಡೆಸಬೇಕೆಂಬ ತೀರ್ಮಾನದಲ್ಲಿದ್ದೇನೆ, ಯಾಕೆ ಹೇಳಲಿಲ್ಲ ನೀನು? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನಾನೊಬ್ಬಳು ಹೆಣ್ಣು. ಸಕಲ ವೀರಾದಿ ವೀರರೆಲ್ಲರೂ ಮನಿದು ಸುಮ್ಮಾಗಿರುವಂತಹ ಕಾಲಕ್ಕೆ ನನ್ನ ತಂದೆಯು ಸಮ್ಮತಿಯನ್ನು ಇದ್ದ ಬಳಿಕ ನಾನು ಏನು ತಾನೇ ಆಡುವುದಕ್ಕೆ ಸಾಧ್ಯ? ಸುಮ್ಮಗೆ ಉಳಿದೆ ಅಂಬೆ, ಸುಮ್ಮಗೆ ಉಳಿದೆ. ಗಂಗಾ ತಟದಲ್ಲಿ ಒಂಟಿಯಾದ ಗಂಡಿನ ಜೊತೆಯಲ್ಲಿ ಮಾತಾಡುವ ಧೈರ್ಯ ನಿನಗಿದೆ. ಅಲ್ಲಿ ಪಾವಿತ್ರ್ಯತೆಯನ್ನು ಹುಡುಕಲಿಲ್ಲ ನೀನು. ಅಷ್ಟು ಜನರ ಮಧ್ಯದಲ್ಲಿ ನಡೆದ ಸತ್ಯವನ್ನು ಅಡಗಿಸುವಂತ ಅವಕಾಶ ಏನಿತ್ತು? ಅಡಗಿಸುವಂತ ಅವಶ್ಯಕತೆ ಏನಿತ್ತು ಕೇಳಿದ್ದು ನಾನು. ತಪ್ಪಾಯಿತು. ಭೀಷ್ಮನಲ್ಲಿ ಹೇಳುವುದಕ್ಕೆ ಅಸಾಧ್ಯವಾದ್ರೆ ನಾನು ಆಡದೆ ಉಳಿದದ್ದು ನನ್ನ ತಪ್ಪು. ಜನ್ಮ ಕಟ್ಟಪ್ಪ, ನಿಮ್ಮನ್ನು ಗಿಳಿಯಾಗಿ ಸಾಕಿದ ಆ ಕಾಶಿ ದೇಶದ ಒಡೆಯ ಅಪ್ಪ, ನನ್ನ ಜೀವನದಲ್ಲಿ ಇಂಥದ್ದೊಂದು ಆಗಿದೆ, ನನ್ನ ಜೀವನವನ್ನು ಉದ್ಧಾರ ಮಾಡುವ ಜವಾಬ್ದಾರಿ ನಿಮ್ಮದ್ದಪ್ಪ ಅಂತ ಕೇಳಿಕೊಳ್ಬೋದಿತ್ತು. ಅದನ್ನು ನೀನು ಮಾಡಿದ್ದಿಲ್ಲ. ಆದ್ರೆ ನಾನು ಒಂದು ತಿಳಿದುಕೊಂಡೆ, ಬಲ ಇದ್ದವನನ್ನು ಮದುವೆಯಾಗಿ ಬಲ ಇದ್ದವನ ಜೊತೆಯಲ್ಲಿ ಬದುಕನ್ನು ಸಾಧಿಸುವಂತ ದುರುದ್ದೇಶವನ್ನು ಕಟ್ಟಿಕೊಂಡು ಭೀಷ್ಮನ ಜೊತೆಯಲ್ಲಿ ನೀನು ಹೋದೆ. ಅಲ್ಲಿ ಏನೋ ಒಂದು ಅಚಾತುರ್ಯ ನಡೆಯಿತು, ಮತ್ತೆ ಪುನಃ ಇಲ್ಲಿಗೆ ಬಂದೆ. ಅವ ಅಲ್ಲದಿದ್ರೆ ಇವ, ಇವ ಅಲ್ಲದಿದ್ರೆ ಅವ, ಯಾರಾದ್ರೂ ಒಬ್ಬ. ನಿನ್ನ ಮರಳು ಮಾತಿಗೆ ಮರಳು ಅಸುರೇಶ ಕೇಳಯ್ಯ ಎಲ್ಲಯ ಜತೆಯೋಳು ಬಿಸನಗ ನಿನ್ನ ಬಳಿಗೆ ಕುಶಲದಿ ಪೋಗೆಂದು ಕಳುಹಿಕೊಂಡನು ನಮ್ಮ ಅಸಮ ವಿಕ್ರಮಿಸುವ ಕೇಳೋ. ಬ್ರಾಹ್ಮಣೋತ್ತಮರೇ, ಅದು ಇಲ್ಲಿ ಅಲ್ಲ ಸ್ವಾಮಿ, ಸಾಲ್ಮರ ಅಲ್ವೋ? ಸಾಲ್ವ ಸಾಲ್ವವರ ಸಾಲ್ವವರ. ಭೀಷ್ಮಾಚಾರ್ಯರ ಜೊತೆಯಲ್ಲಿ ಅವಳು ಹೋಗಿದ್ದಾಳೆ ಎನ್ನುವ ಒಂದೇ ಕಾರಣಕ್ಕಾಗಿ ಅವಳು ಹಾಗೆ ಹೀಗೆ ಅಂತ ಹೇಳ್ತಾ ಸಮಯವನ್ನೇ ನೀವು ಕಳೀತಾ ಇದ್ದೀರಪ್ಪ. ಇಲ್ಲಿ ಜೀವನದಲ್ಲಿ ವಿಶ್ವಾಸ ಎನ್ನುವುದು ನಮಗೆ ಮುಖ್ಯವಾಗಿರ್ತದೆ. ವಿಶ್ವಾಸ ಇದ್ರೆ ಮಾತ್ರ ಈ ಪ್ರಪಂಚದ ವ್ಯವಹಾರಗಳು ನಡೆಯುವುದು.
ಹೌದಲ್ವೇ? ಹೌದು. ಒಂದು ಮಾತು ಹೇಳ್ತೇನೆ ನನಗೆ. ಏನು ಸ್ವಾಮಿ? ಮನೆಯಲ್ಲಿ ಕೋಟಿಗಟ್ಟಲೆ ಹಣವನ್ನು ಚಿನ್ನವನ್ನು ಇಟ್ಟು ಒಂದು ಸಣ್ಣ ಬೀಗ ಆಗಿ ಹೋಗ್ತಾನೆ ಯಜಮಾನ. ಹೌದು. ಆ ಬೀಗದ ಮೇಲೆ ಅಷ್ಟು ವಿಶ್ವಾಸ, ಬೀಗವನ್ನು ಮುರಿದು ಯಾರು ಹೋಗುದಿಲ್ಲ ಅನ್ನೋದು ಬೀಗದ ಮೇಲೆ ಅಷ್ಟು ವಿಶ್ವಾಸ ಇರ್ತದೆ. ಮದುವೆಯಾದ ಬೆನ್ನಿಗೆ ತನ್ನ ಹೆಂಡತಿಯನ್ನು ಬಿಟ್ಟು 5 ವರ್ಷ ಯಾವುದೋ ಒಂದು ದೂರದ ಊರಿಗೆ ಹೋಗ್ತಾನೆ. ಅಲ್ಲಿ ಹೆಂಡತಿಯ ಬಗ್ಗೆ ಗಂಡನಾದವನಿಗೆ ಅಷ್ಟು ವಿಶ್ವಾಸ ಇರ್ತದೆ, ಗಂಡನಾದವನಿಗೆ ಹೆಂಡತಿಯ ಬಗ್ಗೆ ವಿಶ್ವಾಸ ಇರ್ತದೆ. ದೂರದ ಊರಿಗೆ ಹೋದಂತ ತನ್ನ ಗಂಡ ತಪ್ಪುವುದಿಲ್ಲ ಅಂತ ಇವಳಿಗೆ ವಿಶ್ವಾಸ ಇರ್ತದೆ. ಮನೆಯಲ್ಲಿ ಒಂಟಿಯಾಗಿದ್ದಂತ ನನ್ನ ಹೆಂಡತಿ ಯಾವತ್ತು ತಪ್ಪಿ ನೋಡಿದಿಲ್ಲ ಎನ್ನುವುದು ವಿಶ್ವಾಸ ಗಂಡನಿಗಿರ್ತದೆ. ಅಲ್ಲಿ ವಿಶ್ವಾಸ ಮಾತ್ರ ಮುಖ್ಯವಾಗಿರ್ತದೆ. ಕೇವಲ ಭೀಷ್ಮಾಚಾರ್ಯರ ಜೊತೆಯಲ್ಲಿ ಹೋದಳೆನ್ನುವ ಕಾರಣಕ್ಕಾಗಿ ಅವಳನ್ನು ಹೇಗೆ ತಪ್ಪಿಸ್ತಾಳಂತ ತಿಳಿಯುವುದು ನೀನು? ಪರಮ ಪಾವನೆಯಾದಂತಹ ಗಂಗೆಯ ಮಗ ಅಲ್ವೇ? ಶೀತಲವಾದಂತಹ ಗಂಗೆ ಒಂದು ಬಿಂದು ಜಲ ಸೋಕಿದರೆ ಸಾಕು, ಇಡೀ ರಕ್ತವೇ ಮೈ ತುಂಬ ಹೆಪ್ಪು ಕಟ್ಟುತ್ತದೆ. ಅಂತ ಗಂಗೆಯ ಮಗ ಭೀಷ್ಮಾಚಾರ್ಯ ಅಂತ ಹೇಳಿದ್ರೆ ಅವನು ಒಂದು ಮಂಜುಗಡ್ಡೆ ಇದ್ದಾಗೆ, ಹೆಣ್ಣಂತ ಹೇಳಿದ್ರೆ ಬೆಣ್ಣೆಯ ಮುದ್ದೆ ಇದ್ದಾಗೆ, ಗಂಡು ಅಂತ ಹೇಳಿದ್ರೆ ಬೆಂಕಿ ಇದ್ದಾಗೆ ಅನ್ನುವ ವಾಕ್ಯವನ್ನೇ ನಾವು ತಕೊಂಡ್ರು. ಭೀಷ್ಮ ಇದ್ದಲ್ಲಿ ಹೋದಾಗ ಇವಳು ಗಟ್ಟಿಯಾಗಿದ್ದೀವಿ ವಿನಃ ಅದು ಕರಗಿ ಹೋಗಲಿಲ್ಲ ಎನ್ನುವುದಕ್ಕೆ ಒಂದು ಉದಾಹರಣೆ ಕೊಟ್ಟದ್ದು ನಾನು. ಅದರಲ್ಲಿ ಈ ಪ್ರಪಂಚದಲ್ಲಿರುವ ಹೆಣ್ಣು ಮಕ್ಕಳ ಬಗ್ಗೆ ಭೀಷ್ಮಾಚಾರ್ಯರು ಎಷ್ಟು ಗೌರವ ತಾಳಿದ್ದಾರೆ ಎನ್ನುವುದು ನಿನಗೆ ಹೇಳಬೇಕಾದ ಅಗತ್ಯ ಇಲ್ಲ. ಎಲ್ಲರನ್ನು ತಾಯಿ ತಂಗಿಯರಂತೆ ಕಾಣುತ್ತಾರೆ. ತನ್ನ ತಂದೆಗೆ ಮದುವೆ ಮಾಡಿಸುವಂತಹ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಘನಘೋರವಾದಂತಹ ಪ್ರತಿಜ್ಞೆಯನ್ನು ಮಾಡಿದ್ರು. 1 ಈ ಪೃಥ್ವಿ, 2 ಸೂರ್ಯಚಂದ್ರರು, 3 ಮೂರ್ತಿಗಳಾಣೆ, 4 ವೇದಗಳಾಣೆ, ಪಂಚಭೂತಗಳಾಣೆ, ಷಡ್ಶಾಸ್ತ್ರಗಳಾಣೆ, 7 ಋಷಿಗಳಾಣೆ, ಅಷ್ಟದಿಕ್ಪಾಲಕರಾಣೆ, 9 ಗ್ರಹಗಳಾಣೆ, 10 ದಿಕ್ಕುಗಳಾಣೆ, 11 ರುದ್ರರಾಣೆ, 12 ಆದಿತ್ಯರ ಆಣೆಯಾಗಿಯೂ ಈ ಪ್ರಪಂಚದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ತನ್ನ ಮಾತೆಗೆ ಗಂಗೆಗೆ ಸಮ ಅಂತ ಘನಘೋರವಾದಂತಹ ಪ್ರತಿಜ್ಞೆಯನ್ನು ಮಾಡಿದರೆ ಭೀಷ್ಮಾಚಾರ್ಯರಂತ ಲೋಕ ಅವರನ್ನು ಕೊಂಡಾಡ್ತಾ ಇದೆ. ಬೇರೆ ಹೆಣ್ಣು ಮಕ್ಕಳಿಗೆ ಅವ ದ್ರೋಹ ಮಾಡಿದ ಅಂತ ಹೇಳಿದ್ರೆ ತನ್ನ ತಾಯಿಗೆ ದ್ರೋಹ ಮಾಡಿದಾಗ ಆಗುವುದಿಲ್ವೇ? ಆದ್ದರಿಂದ ಭೀಷ್ಮಾಚಾರ್ಯರು ಅವಳ ಬಗ್ಗೆ ಎಳ್ಳಿನಿತು ತಪ್ಪನ್ನು ತಿಳಿಯದೆ ವಯೋವೃದ್ಧರಾದಂತಹ ಜ್ಞಾನವೃದ್ಧರಾದಂತಹ ನನ್ನ ಜೊತೆಯಲ್ಲಿ ಭೀಷ್ಮಾಚಾರ್ಯರು ಕಳಿಸಿಕೊಟ್ಟದ್ದು 100ಕ್ಕೂ 100 ಸತ್ಯ. ಎಷ್ಟು ಇವಳನ್ನು ಮುಟ್ಟುವನಲ್ಲ, ಇವಳನ್ನು ಕಟ್ಟಿಕೊಳ್ಳುವನಲ್ಲ, ಇವಳನ್ನು ಇಟ್ಟುಕೊಳ್ಳುವವನಲ್ಲ. ಆದ್ರಿಂದ ಆಗ್ಲಿಕ್ಕಿಲ್ಲ. ಈಗ ನಿನಗೆ ಅದರ ಬಗ್ಗೆ ನಾನು ಹೇಳಿದ್ರ ಬಗ್ಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ ನೀನು? ಇಲ್ಲ. ನೋಡು, ನಾನು ಅಷ್ಟೊತ್ತಿಂದಲೂ ನಾನು ಆಗ ಕೂಡಿಸ್ತಾ ಇದ್ದೆ, ಕಳೀತಾ ಇದ್ದೆ. ಏನಂತ ತಿಳಿದಿದ್ದಿ? ನೀವೆಲ್ಲ ಸಾಲ ಬಾಕಿ ಮಾಡಿದ ಕೊಡುವುದಕ್ಕೆ ಅಲ್ಲ, ಇವತ್ತಿನ ಖರ್ಚಿಗೆ ಎಷ್ಟು ಬೇಕಾದಿತ್ತು ಅಂತ ಲೆಕ್ಕ ಹಾಕಿದ್ದಲ್ಲ. ಯಾರಾದ್ರೂ ಕೊಡುವವರು ಇರ್ತಾರೆ, ಕೊಟ್ಟವರು ನೀವು ತಲುಪಿಸಬೇಕು. ಅವರು ಕೊಡ್ತಾರೆ, ನಮ್ಗೆ ತಲುಪಿಸಿ ಹಾಗೆ. ನಾನು ಅದನ್ನೆಲ್ಲ ಲೆಕ್ಕ ಯಜಮಾನ ನಾನಿಲ್ವಾ? ಇದ್ದು ಆದ್ರೆ ಒಂದಪ್ಪ, ನಾನು ಅಷ್ಟೊತ್ತಿಂದಲೂ ಕುಡಿಸ್ತಾ ಇದ್ದು ಕಳೀತಾ ಇದ್ದುದು ನಿಮ್ಮ ಮುಖವನ್ನು ಲೆಕ್ಕಾಚಾರ ಹಾಕಿದ್ದೀನಿ. ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಇರ್ತಾರೆ, ಯಾವುದೋ ಒಂದು ಊರಿನ ಹೆಣ್ಣು, ಯಾವುದೋ ಒಂದು ಊರಿನ ಗಂಡು, ಯಾವುದೋ ಒಂದು ಸಂದರ್ಭದಲ್ಲಿ ಪರಸ್ಪರ ಆಕರ್ಷಣೆಗೆ ಒಳಗಾಗಿ ಅವರಲ್ಲೇ ಮಾತುಕತೆಯಾಗಿ ನಿನಗಾಗಿ ನಾನು, ನನಗಾಗಿ ನೀನು, ನಿನ್ನೊಳಗಿನ ನಾನು, ನನ್ನೊಳಗಿನ ನೀನು, ನೀನು ನೀನಾಗಿ ಉಳಿದ್ರೆ ನಾನು, ನಾನಾಗಿ ಉಳಿದ್ರೆ ಬದುಕಿನಲ್ಲಿ ಇನ್ನೇನಂತ ಯೋಚನೆ ಮಾಡಿ ಮದುವೆ ಆಗುವಲ್ಲಿವರೆಗೆ ಬರ್ತಾರೆ. ಮದುವೆ ಆದ್ಮೇಲೆ ನಮ್ಮ ಜೀವನ ಹೇಗೆ ಸಾಗಬೇಕು, ಹೇಗೆ ಸಾಗ್ತದೆ ಎನ್ನುವುದಕ್ಕೆ ಬೇಕಾಗಿ ಖ್ಯಾತ ಜ್ಯೋತಿಷ್ಯರಿದ್ದಲ್ಲಿಗೆ ಹೋಗ್ತಾರೆ ಅಲ್ವೇ? ನಮ್ಮ ಬದುಕು ಹೇಗೆ ಸಾಗ್ತದೆ ಅಂತೇಳಿ. ನಾವು ಸದ್ಯಕ್ಕೆ ಜ್ಯೋತಿಷ್ಯರನ್ನು ಬೇರೆ ಹುಡುಕಬೇಕಾದ ಅಗತ್ಯ ಇಲ್ಲ, ನಾನೇ ಇದ್ದೇನೆ ಜ್ಯೋತಿಷ್ಯ. ಹೌದು, ನಾನು ಗರ್ಭಸ್ಥ ಜ್ಯೋತಿಷಿ. ನಾನು ಕಲಿತು ಬಂದದ್ದಲ್ಲ, ಅದು ಹುಟ್ಟಿನಿಂದಲೇ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ನಮಗೆ ಅಭ್ಯಾಸ ಆಗಿದೆ. ಕಲಿತು ಹೇಳುವವರೆಲ್ಲ ತುಂಬಾ ಮಂದಿ ಇದ್ದಾರೆ. ಅಲ್ಲಲ್ಲಿ ಫಲಕ ಹಾಕಿಕೊಂಡು ಅನಿಮಾ ಸಿದ್ಧೆ, ಲಗಿಮಾ ಸಿದ್ಧೆ, ರಿಗಮಾ ಸಿದ್ಧೆ, ಮಹಿಮಾ ಸಿದ್ಧೆ, ಈಶ್ವರ ಸಿದ್ಧೆ, ವಶಿತ್ವ ಸಿದ್ಧೆ, ಪ್ರಾಕಮ್ಯ ಸಿದ್ಧೆ, ಬುದ್ಧಿ ಸಿದ್ಧೆ, ಇಚ್ಛಾ ಸಿದ್ಧೆ, ಪ್ರಾಪ್ತಿ ಸಿದ್ಧೆ, ಸರ್ವಕಾಮ ಸಿದ್ಧೆ, ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಹೇಂದ್ರಿ ಮೊದಲಾದಂತಹ ಶಕ್ತಿ ದೇವತೆಯನ್ನು ಆರಾಧಿಸಿ ನಾವು ಅದರಲ್ಲಿ ವಿದ್ಯೆ, ಉದ್ಯೋಗ, ಸ್ತ್ರೀ ಪುರುಷ ವಶೀಕರಣ, ಮಾನಸಿಕ ಚಿಂತೆ, ಸಾಲಬಾಧೆ, ಸತಿಪತಿಯರ ಕಲಹ, ಸಂತಾನ ದೋಷ,
ನಿಶಕ್ತಿ, ನರದೌರ್ಬಲ್ಯ, ಮಾಟ, ಮಂತ್ರ, ಮಾರಣ, ಕೃತ್ರಿಮ, ಭಯ, ಅಂತರ್ಪಿಚಾಚಿ, ಪಿತೃಪಿಚಾಚಿ, ಆಕರ್ಷಣ, ವಶೀಕರಣ, ವಿದೇಶ ಪ್ರಯಾಣ, ಗಾಂಧರ್ವ ಸಂಮೋಹಿನಿ, ದುಷ್ಟಶಕ್ತಿ, ಸರ್ವದೈವ ಸಂಗಮ, ಆದಿಶಕ್ತಿ, ಪರಾಶಕ್ತಿಯುಕ್ತ, ಅತಿಘೋರ ನಿಗುಡ, ದೇವಸ್ತುತಿ, ದೈವಸ್ತುತಿ, ವಾಸ್ತುದೋಷ ಅಂತ ಹೇಳುವವರು ಅವನಿಗೆ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ವಾಸ್ತು ಇಲ್ಲದೆ ಯಾರ್ದೋ ಒಂದು ಬಾಡಿಗೆಯ ಮನೆಯಲ್ಲಿ ಕೂತ್ಕೊಂಡು ಒಂದಿಷ್ಟು ಫಲಕ ಹಾಕ್ಕೊಂಡು ಒಂದು ಭದ್ರಕಾಳಿಯ ಭಾವಚಿತ್ರವನ್ನಿಟ್ಟು 4 ಊದುಬತ್ತಿಯನ್ನು ಒತ್ತಿಸಿ ಒಂದು ಲಿಂಬೆಹಣ್ಣನ್ನು ಸುಣ್ಣ ನೀರಲ್ಲಿ ಅದರಲ್ಲಿ ಬೆರಕೆ ಮಾಡಿ ಅದನ್ನು ಕೆಂಪು ನೀರು ಮಾಡಿ ಕುರ್ಜಿ ನೀರು ಅಂತೇಳಿ ಹೊರಗಿಸಿ ಅದನ್ನು ಹಾಕಿ ಇವತ್ತು ಯಾರು ಬಲಿಪಶುಗಳು ಅಂತೇಳಿ ಬರೆದು ಕಾಯುವಂಥ ಜ್ಯೋತಿಷಿ ನಾನಲ್ಲ. ನಾನು ಹುಟ್ಟಿನಿಂದಲೇ ಜ್ಯೋತಿಷಿ ನಾನು. ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ? ಇಷ್ಟೆಲ್ಲ ತಿಳ್ಕೊಂಡಿದ್ದೀರಿ? ಹೌದು. ಸತ್ಯ ಹೇಳ್ತೇನೆ ನಾನು. ಜ್ಯೋತಿಷ್ಯ ಪ್ರಶಸ್ತಿ ಅದರಲ್ಲಿ ನನ್ನ ರಾಜ್ಯದ ರಾಜ್ಯ ಪ್ರಶಸ್ತಿ ಕೊಡುವುದಾದ್ರೆ ಪ್ರಥಮ ನಿಮಗೆ. ನಮ್ಮ ರಾಜ್ಯಕ್ಕೆ ಇಷ್ಟು ವರ್ಷ ಸಿಗಲಿಲ್ಲ ನನಗೆ, ಇನ್ನು ಅಂತಾರಾಜ್ಯದ ಪ್ರಶಸ್ತಿ ಬೇಕು. ನನ್ನ ಮಾತನ್ನು ಕೇಳಿ ಸ್ವಾಮಿ, ನನ್ನ ಮಾತಂದ್ರೆ ಮಾತಿನ ಹಾಗೆ. ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟವರೆಲ್ಲ ಹೋಗಿ ಆಗಿದೆ. ಇನ್ನು ಬಂದಾರು ಕೊಟ್ಟಾರು. ಆಯ್ತು, ಹಾಗಾದ್ರೆ ಹಾಗಾಗಿ ಹೇಳ್ತಾ ಇದ್ದೇನೆ ನಾನು. ನೋಡು, ಸತ್ಯವಾಗಿ ಹೇಳ್ತೇನೆ, ಇವಳಿಗೂ ನಿನಗೂ ಪರಸ್ಪರ ಹೊಂದಿಗೆ ಆಗ್ತಾ ಉಂಟು. ಗಣ ಕೂಟ, ತಾರಾವಳಿ, ಯೋನಿಕೂಟ, ರಜ್ಜುಕೂಟ, ವಶಕೂಟ, ನಾಡಿಕೂಟ, ವೇದಕೂಟ ಪರಸ್ಪರ ಹೊಂದಾಣಿಕೆ ಆಗ್ತಾ ಉಂಟು. ನಿಮ್ಮ ಇದರಲ್ಲೆಲ್ಲ ನನಗೆ ವಿಶ್ವಾಸ ಇಲ್ಲ, ಆಗಲಿಕ್ಕಿಲ್ಲ. ಇನ್ನೊಂದು ಕ್ಷಣ ಇಲ್ಲಿ ನೀಡಬಾರ್ದು, ನಡಿಬೇಕಿಲ್ಲ. ತರುಣಿಗಳು ಕೇಳುತ್ತಾ ಪರರ ಸ್ಪರ್ಶವ ಗೈಯಲಿಲ್ಲ, ಪರರ ಸ್ಪರ್ಶವ ಗೈಯಲಿಲ್ಲ. ಎದುರು ತರದ ನಂಬಿಕೆ ಪ್ರಮಾಣವ ವಿರಜಿದು ಇರು, ಹೇಳುತ್ತ ಯುದ್ಧಳು ಪರರ ಸ್ಪರ್ಶವ ಗೈಯಲಿಲ್ಲ. ಕಠೋರವಾದ ನುಡಿಗಳನ್ನಾಡಿದೆ ಸಾಲ್ವಭೂಪ. ಏನು ಉಳಿದವರ ಹಾಗೆ ಅಂಬೆ ಎನ್ನುವ ಹಾಗೆ ಗ್ರಹಿಸಿದೆಯಾ? ಇಲ್ಲ. ಭೀಷ್ಮಾಚಾರ್ಯರು ಬ್ರಹ್ಮಚಾರಿಗಳು. ಈ ವಿಚಾರವನ್ನು ಲೋಕವೇ ತಿಳಿದಿದೆಯಂತೆ. ಹೀಗಿರುವಾಗ ನಮ್ಮನ್ನು ಸ್ವೀಕರಿಸುವುದಕ್ಕಾಗಲಿ ಅಥವಾ ಕೂಡುವುದಕ್ಕಾಗಲಿ ಹೇಗೆ ತಾನೇ ಸಾಧ್ಯ? ಅಯ್ಯ, ನಮ್ಮನ್ನು ಕರೆದುಕೊಂಡು ಹೋದದ್ದು ನಿಜ. ತದನಂತರದಲ್ಲಿ ನಾನು ನಿಮ್ಮನ್ನು ತಂದದ್ದು ತಮ್ಮ ವಿಚಿತ್ರ ವೀರ್ಯನಿಗಾಗಿ ಎನ್ನುವ ಹಾಗೆ ಹೇಳಿದವಾಗ ನಡೆದಂತಹ ಸತ್ಯ ವಿಚಾರಗಳನ್ನು ಅರುಹಿ ನಾನು ನಿನ್ನವಳು ಎನ್ನುವಂತಹ ವಿಚಾರವನ್ನು ತಿಳಿಸಿ ನಿನಗಾಗಿ ಈ ಕಡೆಗೆ ಬಂದ ಅಂಬೆ ನಾನು. ನನ್ನನ್ನು ಭೀಷ್ಮಾಚಾರ್ಯರು ಮುಟ್ಟಿದುದಿಲ್ಲ. ನಾನು ಪರಿಶುದ್ಧಳಿದ್ದೇನೆ. ಹರಿಯುವಂತಹ ನೀರಿಗೆ ಆಧಾರ ಬೇಕೇ ಹೇಳು, ಉರಿಯುವಂತಹ ಬೆಂಕಿಗೆ ಸಾಕ್ಷಿ ಬೇಕೇ ಹೇಳು. ಇಲ್ಲ ತಾನೇ? ಆದರೂ ಲೋಕದಲ್ಲಿ ಮಾತಿಗಿಂತ ಪ್ರಮಾಣವೇ ಅಧಿಕ ಎಂದಾದ ಬಳಿಕ ಕೇಳು, ಒಂದು ಕೈಯನ್ನು ಎದೆಯ ಮೇಲಿಟ್ಟುಕೊಂಡು ಇನ್ನೊಂದು ಕೈಯನ್ನು ನೆತ್ತಿಯ ಮೇಲಿಟ್ಟುಕೊಂಡು ಆತ್ಮಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ, ಸಾಲ್ವಾ, ನಾನು ಪರಿಶುದ್ಧಳಿದ್ದೇನೆ, ಪರಿಶುದ್ಧಳಿದ್ದೇನೆ. ತರುಣಿಕೆ ವ್ಯಭಿಚಾರಿ ಅವಶ್ಯಕತೆ ನನಗಿಲ್ಲ. ಒಬ್ಬರ ಜೊತೆಯಲ್ಲಿ ಹೋದ ಮೇಲೆ ನಿನ್ನ ಚಾರಿತ್ರ್ಯದ ಬಗ್ಗೆ ನಂಬಿಕೆ ನನಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಏನೇ ನನ್ನ ಮನಸ್ಸನ್ನು ಮಾತಿನಲ್ಲಿ ಗೆಲ್ಲಬಹುದೆಂದು ಎಣಿಸಿದೆಯಾ? ಆಣೆ ಹಾಕಿದಲ್ಲಿಗೆ ನಂಬಿಕೆ ಬರ್ತದೆ ಅಂತ ಹೇಳಿ ಎಣಿಸಿದೆಯಾ? ಏ ವ್ಯಭಿಚಾರಿ! ವ್ಯಭಿಚಾರಿ!
ಬಾಯಿ ಬಂದ ಹಾಗೆ ಬದಲದಿಲ್ಲ. ನಿನ್ನ ಆಸ್ಥಾನ ಕೇಳುವವರು ನಿನ್ನ ಮಂದಿಗಳೆನ್ನುವ ಕಾರಣಕ್ಕೆ ಬೇಕಾಗಿ ಈ ಏನಾಗಿದೆ ಯಾರಯ್ಯ ವ್ಯಭಿಚಾರಿ? ಮಾನವತಿಯ ಅಂತ ಹೆಣ್ಣನ್ನು ವ್ಯಭಿಚಾರಿ ಎಂದೆಯ ವ್ಯಭಿಚಾರಿ ಎಂದೆಯ? ನಾನು ವ್ಯಭಿಚಾರಿ ಅಲ್ಲ, ಜಾರನಿ. ಒಳ್ಳೆ ಮಾತ್ರಲ್ಲಿ ಹೇಳ್ತೇನೆ, ಒಂದು ಕ್ಷಣ ಇಲ್ಲಿ ನಿಂತ್ರೆ ಕತ್ತರಿಸಿ ಬಿಸಾಡಿಯಾನು ನಡೆಯಲಿಲ್ಲ. ಯಾರು? ಇಲ್ಲಿ ಬಾ, ಇಲ್ಲಿ ಬಾ. ನನ್ನ ಊರಿನಲ್ಲಿ ಅಧಿಕಾರ ನೀವೇನಿದೆ ಕುಳಿತು ನಾಟಕ ನೋಡುವುದಾ? ನಿಮ್ಮ ಕೆಮ್ಮುದಮ್ಮ ಇನ್ನೂ ನಿಲ್ಲಿಲ್ಲ. ಇನ್ನೇನು ಇಲ್ಲಿ ನಿಲ್ಲುವುದು? ಬನ್ನಿ, ಎಲ್ಲಿಗೆ ಹೋಗೋಣ ನಾವು. ಕರುಣಿನ ಬೇಡದ ದ್ರವ್ಯವನಿದ್ದಾರೆ ಬರದೆ ನಿನ್ನೊಡನಿಗಲು ಪರಿಗೇಟೆ ಗೆಲುವೆ ನೀನು ಸಾಗೋನು ಹೋಗುವಂತ. ಓ, ಭೀಷ್ಮಾಚಾರ್ಯರು ನನ್ನನ್ನು ಕರ್ಕೊಂಡು ಹೋಗಿ ಅಂತ ಮಾತ್ರ ಹೇಳಿದ್ರು. ಹಿಂದೆ ಕರ್ಕೊಂಡು ಬರಬೇಕು ಅಂತ ಹೇಳಿ ನನಗೆ ಅಪ್ಪಣೆ ಮಾಡಲಿಲ್ಲ. ಮತ್ತೆ ಆದ್ರೆ ನೀವು ದಾರಿಯಲ್ಲಿ ನಿನಗೂ ನನಗೂ ಬರುವಾಗ ಮಾತುಕತೆ ಆಗಿದ್ದು 1 ಲಕ್ಷ ಕೊಡ್ತೀನಿ ಅಂತೇಳಿ ಆ ಹಣ ಕೊಡಿ ಈಗ. ಶಹಬಾಸು ಶಹಬಾಸು ಅರರೆ ಶಹಬಾಸು ಗೌರವ ನೀವೇ ಎದುರ ಶಹಬಾಸು 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 ನಗುತ್ತಾ ಸುರನದಿ ಸುತನು ಕಳುಗಲಿಲ್ಲ ಎಂಬುದು ಈಗ ಭರವಸ ಈಗ ಮೆಚ್ಚಲೇಬೇಕು. ನಿನ್ನ ಸಾಹಸಕ್ಕೆ ಮೆಚ್ಚಬೇಕು. ಈ ಮುದುಕನನ್ನು ಗೋಳುಗುಟ್ಟಿಯಲ್ಲ, ಹಣದ ಆಸೆಯನ್ನು ತೋರಿಸಿ ಮುದುಕನ ಜೊತೆಯಲ್ಲಿ ಬಂದು ನನಗೆ ಗಂಟಾಕ್ಲಿಕ್ಕೆ ನೋಡಿದ್ಯಾ? ಇವನಿಗೆ ಎಷ್ಟು ಕೊಡ್ತೇನೆ ಅಂತ ಹೇಳಿದ್ದಿ? ಓಯ್ ಬಿಡ್ರೆ, ನಿನಗೆ ಬೇಕಾ ಸ್ವಾಮಿ? ಬಟ್ಟ ಅಂತ ಹೇಳ ಬಟ್ರೆ ಟ್ರೇ ಟ್ರೇ ಬಟ್ರೆ. ಮುಂದೆ ಬನ್ನಿ, ಮುಂದೆ ಬನ್ನಿ. ಮೊದಲು ನಿಮ್ಮನ್ನು ಕೂತ್ಕೊಳಿಸಿದೆ ನಾನು. ಕೆಳಗಿಳಿ, ಕೆಳಗಿಳಿ. ನೀವು ಪೂಜೆ ಮಾಡೋದು ಬಿಟ್ಟು ಹೆಣ್ಣು ಮಕ್ಕಳ ಸಂಧಾನ ಮಾಡಲಿಕ್ಕೆ ಯಾವಾಗ ಶುರು ಮಾಡಿದ್ದು? ಅವಳ ಕೈಯಿಂದ ಎಷ್ಟು ಕೊಡ್ತೇನೆ ಅಂತ ಹೇಳಿದ್ದು? ಹೌದಾ ಭಟ್ರೆ? ನಿಮಗೆ ನಾಚಿಗಾಗುವುದಿಲ್ಲ. ಬ್ರಾಹ್ಮಣ ಕುಲದಲ್ಲಿ ಜನಿಸಿದ ನಿಮ್ಮ ಜೀವನಕ್ಕೆ ಇಂಥ ಹೇಯ ಮಟ್ಟದ ಕೆಲಸ ಬೇಕಾ? ಅವಳು ಏನೋ ನಾಚಿಕೆ ಕೆಟ್ಟಳು, ಅವಳೇನೋ ಮಾನ ಬಿಟ್ಲು. ನಿಮಗೆ ಮಾನ ಮರ್ಯಾದೆ ಏನೂ ಇಲ್ವೋ ಸ್ವಾಮಿ? ಅದೇನಷ್ಟು ಕೆಳಮಟ್ಟಕ್ಕೆ ಬರುದು? ಕೆಳಮಟ್ಟಕ್ಕಂದ್ರೆ ಮಾನ ಮರ್ಯಾದೆ ಅಯ್ಯೋ ಪಾಪ ಅಂತ ಕಾಣ್ತದೆ. ಹೊಟ್ಟೆ ಬಾಡಿಗಾಗಿ ಯಾವುದೆಲ್ಲ ವೇಷ ಕಟ್ಟುತ್ತೀರಿ ಸ್ವಾಮಿ? ನೀವು ಎಷ್ಟು ಎಷ್ಟು ಥರದ ವೇಷ ಕಟ್ಟುತ್ತೀರಿ? ಪೂಜೆ ಭಟ್ರು ಅಂತ ಹೇಳಿದ್ದೀರಿ, ಪುರೋಹಿತರು ಅಂತ ಹೇಳಿದ್ದೀರಿ, ಜ್ಯೋತಿಷ್ಯ ಅಂತ ಹೇಳಿದ್ದೀರಿ. ಈಗ ಈ ಕೆಲಸ ಸಹ ಉಂಟದರಲ್ಲಿ. ಹೆಣ್ಣು ಮಕ್ಕಳನ್ನು ಆಚೆ ಈಚೆ ಕೊಂಡೋಗಿ ಬಿಡುದು. ನಿಮಗೆಲ್ಲಿ ಆದ್ರೂ ಹೋಗಿ ಸಾಯಬಾರ್ದ ಸ್ವಾಮಿ? ಸಾಯಬಾರ್ದ ನಿಮಗೆ? ನಿಮ್ಮ ಊರಿನಲ್ಲಿ ಹೊಳೆ ಇಲ್ವೋ?
ಬ್ರಾಹ್ಮಣ ಅಂತೇಳಿ ಬಿಡ್ತಾ ಇದ್ದೇನೆ, ಕಾಪಾಲಕ ಕೊಡ್ತಾ ಇದ್ದೆ ನಾನು. ಇದ್ದ ಹೊಳೆಯನ್ನು ತಿರುಗಿಸಲಿಕ್ಕೆ ನೋಡ್ತಾ ಇದ್ದಾರೆ, ಮತ್ತೆ ಹೊಳೆ ಇರುವುದಿಲ್ಲ. ಸತ್ಯ ಹೇಳ್ತೇನೆ ಕೇಳಿ. ಬ್ರಾಹ್ಮಣನೆಂಬ ಪದಕ್ಕೆ ಚ್ಯುತಿ ಬರಬಾರದೆಂಬ ಉದ್ದೇಶದಿಂದ ನಿಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ದೇನೆ. ಇಲ್ಲದಿದ್ರೆ ನೋಡಿ, ಆ ಯಜ್ಞೋಪವಿತ್ತ ಉಂಟಲ್ಲ, ಅದು ಹೆಗಲ್ನಲ್ಲಿ ಇದ್ದಾಗ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಗೌರವ ಕೊಡೋದು ನಿಮ್ಮಕ್ಕಿಂತ ಹೆಚ್ಚು ಆ ಯಜ್ಞೋಪವಿತ್ತಕ್ಕೆ. ಅರ್ಥ ಆಯ್ತಾ? ಅಡಗಿಸುವುದಲ್ಲಿಗೆ ಬೇಕಾದರೆ ಬಿಚ್ಚಿಸಿ ಮರದ ಮೇಲೆ ನೇತಾಡಿಸಿ ನಿಲ್ಲಿಸಿ ಹೊತ್ತಿಸಿ ಏನು ಗೊತ್ತುಂಟ? ನನ್ನವರು, ನನ್ನ ತೀರ್ಮಾನ. ಕೋತಿಯಾಗಿ ನೋಡು ಮೂರ್ತಿ ನೋಡಿ ಸಾಕ. ಸಾಯಿಬಾರ್ದು ನಿಮಗೆ. ಬ್ರಾಹ್ಮಣ್ಯ ಕುಲಕ್ಕೆ ಅಪಮಾನ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಜನ್ಮಕ್ಕಿಷ್ಟು ಸತ್ಯ ಹೇಳಿಲ್ಲ. ಇಷ್ಟವರೆಗೆ ಹೇಳಿದ್ದೆಲ್ಲ ಸುಳ್ಳಾದ್ರೆ ಅವತ್ತು ಭೀಷ್ಮಾಚಾರ್ಯರು ಹೊಡೆಯುವಾಗ ಅಂಗಾತ ಬಿದ್ದು ಮಂಡಿ ಬೆಟ್ಟಾಗಿದೆ ನಿಮಗೆ. ನೀನು ಇಷ್ಟು ಮಾತಾಡಿದಕ್ಕೆ ಒಂದೇ ಉತ್ತರ ಸಾಕು. ಹೊಡೆದದ್ದು ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಏರಿದ ಎತ್ತರಕ್ಕೆ ನಾನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಈಕೆಗೆ ಬೇಕಾಗಿದ್ದಕ್ಕೆ ನಿಂತೆ ನಾನು. ಗೊತ್ತುಂಟ ನಿಮಗೆ? ಆದ್ರೂ ಫೈಟ್ ಮಾಡ್ಲಿಕ್ಕೆ ಹೋಗಿದ್ಯಲ್ಲ. ಮಾತಾಡ್ತೀರಿ ನೀವು? ಫೈಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಒಂದು ಮಾತು ಹೇಳ್ತೇನೆ ಕೇಳಂಬೆ. ಇನ್ನೊಂದು ಕ್ಷಣ ಇಲ್ಲಿ ನಿಂತರೆ ಕತ್ತರಿಸಿ ನಾಯಿಗಳಿಗೆ ಬಿಸಾಡಿ. ನರಿನಾಯಿಗಳು ನಿನ್ನ ದೇಹ ತಿನ್ನಬೇಕು. ಭಟ್ರೆ, ನಿಮಗೆ ಬದುಕು ಬೇಕು ಅಂತ ಹೇಳಿದ್ರೆ ಇವಳನ್ನು ಎಲ್ಲಿಯಾದ್ರೂ ಹೊಳೆ ದಡದಲ್ಲಿ ಬಿಟ್ಟು ನೀವು ಹೋಗುವುದು ಒಳ್ಳೆಯದು. ಇಲ್ಲ, ಇವಳನ್ನು ಹಿಡ್ಕೊಂಡ್ರೆ ನಿಮಗೆ ಸುಖ ಇಲ್ಲ. ಆಗಲಿಂದ ಕತ್ತರಿಸ್ತೇನೆ, ಕೊಲ್ತೇನೆ, ಕೊಚ್ಚುತ್ತೇನೆ ಅಂತ ಹೇಳ್ತೇನೆ. ಬಾ ಕಡಿ ಕಡಿಯೋ, ಕಡಿಯೋ. ಧೈರ್ಯ ಇದೆ, ಕಡಿಯೋ. ಬಾ ಚಾರ ಅದು ನನಗೂ ತುಂಬ ಸಲ ಕೋಪ ಬರ್ತಿತ್ತು. ಹಾಗೆ ಕಡಿದು ಬಿಸಾಕ್ತೆ ಅಂತ ಹೇಳಿದೆ. ಒಂದು ದಿವಸ ನಾನು ಕತ್ತಿ ಹಿಡಿಲಿಲ್ಲ. ಬಾಯಲ್ಲಿ ಹೇಳಿದ್ದು ಮಾತ್ರ. ಕಡಿಯುವುದೆಲ್ಲ ಕೊಚ್ಚಿ ಕೊಚ್ಚಿ ತಿನ್ನು ಚಾರ. ಒಂದು ಮಾತು ಹೇಳ್ತಾರೆ ಕೇಳು. ಏನು? ಇನ್ನೊಂದು ಕ್ಷಣ ಇಲ್ಲಿ ನಿಂತಿರಿ ಜಾಗ್ರತೆ. ನಾನು ತೆಕ್ಕೊಂಡು ಬರುವ ಹೊತ್ತಿನಲ್ಲಿ ನೀವು ಮತ್ತೆ ಇಲ್ಲಿ ಇದ್ರೆ, ಇವತ್ತೇನೋ ಅವ ಇಲ್ಲಿ ಬರ್ಲಿಕ್ಕೆ ಉಂಟು ಅಂತೇಳಿ ತಗೊಳ್ಳಿಲ್ಲ, ಇಲ್ಲದ್ರೆ ಅದರಲ್ಲೇ ಇರೋದು. ಕಳ್ಳು ಕುಡಿದು ರಕ್ಕಸ ತೆಕ್ಕೊಂಡು ಬರುವ ಹೊತ್ತಿನಲ್ಲಿ ನೀವೆಲ್ಲಿಯಾದ್ರೂ ಇದ್ರೆ ಹೋಗಿ ಆಯ್ತವ. ನಾನು ಕಡ್ದೇ ಬಿಟ್ಟ ಅಂತ ತಿಳ್ಕೊಂಡದ್ದು. ನಿಮಗೂ ಅವಸರ. ಇಲ್ಲಿಂದ ಹೊರಟು ಹೋಗುವಲ್ಲಿವರೆಗೆ ತಡೆಯುವುದಕ್ಕಾಗಲಿಲ್ಲ. ಏನನ್ನ ಹೇಳಿ ಬಂದಿನೋ ಅದನ್ನು ಕೇಳಿಯೇ ಬಿಟ್ಟಿದೆ. ಬ್ರಾಹ್ಮಣರೇ, ಹೀಗೆ ಬನ್ನಿ. ದಾರಿಯಲ್ಲಿ ಬರುತ್ತಿದ್ದಾಗ ನಿಮ್ಮಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿದೆ, ನಿಮ್ಮನ್ನು ನಿಂದಿಸಿದೆ, ಹೇಳಬಾರದಲ್ಲಿ ಹೇಳಿದೆ. ಬೇಕು ಅಂತ ಮಾಡಿದ್ದಲ್ಲ. ನನ್ನ ಸಾಲ್ವ, ನನ್ನ ಗಂಡ ಆಗಬೇಕಾದವ, ಆದಷ್ಟು ಬೇಗ ಅವನನ್ನು ಕಾಣಬೇಕೆನ್ನುವಂತಹ ತವಕ ನನ್ನನ್ನು ಆಡಿಸಿತು ಅಷ್ಟೇ. ನಿಮ್ಮ ಮಗಳೇ ಎನ್ನುವ ಹಾಗೆ ತಿಳಿಯಿರಿ. ಈ ಅಂಬೆಯನ್ನು ಕ್ಷಮಿಸಬೇಕು. ನಾನು ಹೇಳಿದ್ದನ್ನು ಮರೆತಿಲ್ಲ. ಅವನ ಮಾಡದೇ ಆಗದಿದ್ದರೆ ಏನಂತೆ, ಸಾಲಂಕೃತೆಯಾಗಿ ಕಾಶಿಯಿಂದ ಹೊರಟಂತಹ ಹೆಣ್ಣು ನಾನು. ಭೀಷ್ಮ ಕರೆದುಕೊಂಡು ಹೋದ, ಇಲ್ಲ ಅಂತ ಹೇಳಿದೆ. ಅಪ್ಪ ಮಾಡಿಸಿಕೊಟ್ಟ ಹಾರ ಇದೆ. ನಮ್ಮ ಚಂದವನ್ನು ಕಾಣುವುದಕ್ಕೆ ಅಪ್ಪನಿಗೆ ಯೋಗವಿಲ್ವೋ ನಮಗೆ ಭಾಗ್ಯ ಇಲ್ವೋ ಗೊತ್ತಿಲ್ಲ. ನಿಮಗೂ ಹೆಣ್ಣು ಮಕ್ಕಳಿರಬಹುದು ತಾನೆ. ಉಪಯೋಗ ಬಿದ್ದಿತು. ಬ್ರಾಹ್ಮಣರೇ, ನಿಮ್ಮ ಮಕ್ಕಳು ಎಲ್ಲಿಯಾದರೂ ತಪ್ಪಿದರು ಅಂತಾದರೆ ಅಂಬೆಯ ಜೀವನದ ಬಗೆಗೆ ಒಮ್ಮೆ ಹೇಳಿ. ನನ್ನ ಜೀವನ ಎಲ್ಲ ಹೆಣ್ಣು ಮಕ್ಕಳಿಗೆ ಸಾಕ್ಷಿಯಾಗಲಿ. ನಾನು ಮಾಡಿದ ತಪ್ಪನ್ನು ಮುಂದೆ ಯಾರು ಮಾಡದಿರಲಿ. ಬೇರೆ ಏನೂ ಇಲ್ಲ.
ಸ್ವೀಕರಿಸಿ. ಬೇಡ ಮಗಳೇ, ಸ್ವೀಕರಿಸಿ. ಬೇಡ ಮಗಳೇ. ನಿನ್ನ ಸ್ಥಿತಿಯನ್ನು ಕಂಡಾಗ ನಿಜವಾಗಿಯೂ ನನಗೊಬ್ಬಳು ಮಗಳಿರ್ತಿದ್ರೆ, ಆ ಮಗಳಿಗೆ ಇಂಥ ಸ್ಥಿತಿ ಬರ್ತಿದ್ರೆ ಒಂದು ತಂದೆಯಾಗಿ ಎಷ್ಟು ನೋಯ್ತಿದ್ನೋ ಅದೇ ನೋವನ್ನು ಈಗ ನಾನು ಅನುಭವಿಸ್ತಾ ಇದ್ದೀನಿ. ನನ್ನ ಕರಳನ್ನು ಹೊರಗೆಳೆದು ಸೂಜಿಯಲ್ಲಿ ಚುಚ್ಚಿದಾಗ ಎಷ್ಟು ನೋವಾಗ್ತದೋ ಅದೇ ನೋವು ನನಗಾಗುತ್ತಾ ಇದೆ ಮಗಳೇ. ವಿದ್ಯಾವಂತೆಯಾದಂಥ ಬುದ್ಧಿವಂತೆಯಾದಂಥ ಕಾಶಿ ಕ್ಷೇತ್ರದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿದಂಥ ನಿನ್ನ ಬದುಕೆ ಹೀಗಾಯಿತು ಅಂತೇಳಿದ್ರೆ ಯೋಚನೆ ಮಾಡಬೇಕಾದಿಲ್ಲೇ. ಅಪ್ಪ ಅಮ್ಮ ಹೆಣ್ಣಾದವಳಿಗೆ ಮದುವೆ ನಿಶ್ಚಯ ಆದ ಮೇಲೂ ಯಾವನೊಬ್ಬನ ರೂಪಕ್ಕೆ ಮರಳಾಗಿ ಆತನ ಹಿಂದೆ ಹೋದಾಗ ಆ ಹೆಣ್ಣಿನ ಸ್ಥಿತಿ ಏನಾಗ್ತದೆ ಅಂತೇಳಿ ಪ್ರಪಂಚದ ಹೆಣ್ಣು ಮಕ್ಕಳು ನಿನ್ನನ್ನು ನೋಡಿ ಕಲಿಬೇಕು ಮಗಳೇ, ನಿನ್ನ ನೋಡಿ ಕಲಿಬೇಕು. ಅಪ್ಪಮ್ಮನಿಗೆ ಆ ಹೊಣೆಗಾರಿಕೆ ಇಲ್ವೇ ತನ್ನ ಮಗಳಿಗೆ ಮದುವೆ ಮಾಡಿಸಬೇಕಂತೇಳಿ? ಹಾಗಾದರೆ ಅಷ್ಟು ಅವಸರ ಏನು? ಇನ್ನೊಬ್ಬರ ಜೊತೆಯಲ್ಲಿ ಓಡಿ ಹೋಗೋದು, ಇನ್ನೊಬ್ಬರಿಗೆ ಭಾಷೆ ಕೊಡೋದು, ಅವರ ಜೊತೆಯಲ್ಲಿ ಅವನ ರೂಪಕ್ಕೆ ಮರಳುವಾಗ ಅಗತ್ಯ ಏನುಂಟು? ಮದುವೆಯಾದ ಗಂಡನಲ್ಲಿ ಆ ಸುಖವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ವೇ? ನೀನು ಬಿಡು ಮಗಳೇ. ಎಂತೆಂಥವರ ಹಿಂದೆ ಹೋಗಿ ಎಂತೆಂಥ ಮನೆತನದ ಹೆಣ್ಣು ಮಕ್ಕಳೆಲ್ಲ ಕೊನೆಗೆ ಮನೆಯನ್ನು ಬಿಟ್ಟು ಮಾತು ಕೊಟ್ಟವರಿಂದ ಮನೆಯಲ್ಲಿ ಆಶ್ರಯ ಸಿಗದೆ ಅವರಿಂದ ಒಂದು ಮಗುವನ್ನು ಪಡೆದು ಆ ಮಗುವನ್ನು ಸಾಕಲಿಕ್ಕೆ ಬೇಕಾಗಿ ಕೊನೆಗೆ ತನ್ನನ್ನು ತಾನು ಮಾರಿ ಆ ಮಗುವನ್ನು ಸಾಕುವಂತಹ ಸ್ಥಿತಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಪ್ರಪಂಚದಲ್ಲಿ ಆಗಿದೆ ಮಗಳೇ. ನೀನು ಅದನ್ನು ಯೋಚನೆ ಮಾಡಲಿಲ್ಲ. ತಪ್ಪುವ ಮೊದಲೇ ಒಂದು ಗಳಿಗೆ ಯೋಚನೆ ಮಾಡ್ತಿದ್ರೆ ನಿನ್ನ ಬದುಕೆಷ್ಟು ಭವ್ಯವಾಗ್ತಿತ್ತು. ಹಸ್ತಿನಾವತಿಯ ಸಾಮ್ರಾಜ್ಞಿಯಾಗಿ ನೀನು ಮೆರೆಯುವಂತಹ ಸ್ಥಿತಿಯನ್ನು ನೀನು ಕಳ್ಕೊಂಡೆ ಮಗಳೇ, ಕಳ್ಕೊಂಡೆ. ಏನು ಮಾಡೋದು? ದಾರಿಯಲ್ಲಿ ಬರುವಾಗ ನನ್ನ ಕೈ ಹಿಡಿ ಅಂತ ನಾನು ಹೇಳಿ, ಅದರಲ್ಲಿ ಯಾವುದೇ ತಪ್ಪರ್ಥಗಳಿಲ್ಲ. ಸದಾ ದೇವರ ಅರ್ಚನೆಯನ್ನು ಮಾಡಿದಂಥ ನನ್ನ ಕೈಗಳಲ್ಲಿ ಅಗ್ನಿಯ ಸಾಕ್ಷ್ಯ ಆಗಿದೆ, ಅಗ್ನಿಯ ಸಾಕ್ಷಾತ್ಕಾರ ಇದೆ. ನನ್ನ ಕರ ಸ್ಪರ್ಶದಿಂದ ಆದರೂ ನಿನ್ನ ಬದುಕು ಬಂಗಾರವಾಗಲಿ ಅಂತೇಳಿ ವಯೋವೃದ್ಧನ ಅಂತ ನನ್ನ ಕೈ ಹಿಡಿ ಅಂತ ನಾನು ಹೇಳಿದೆ. ಅಲ್ಲಿಯೂ ನಿನಗೆ ವಿಧಿ ಕೈಕೊಟ್ಟ ಮಗಳೇ, ಅಲ್ಲಿಯೂ ವಿಧಿ ಕೈಕೊಟ್ಟ. ಒಂದು ಸಮಯದಲ್ಲಿ ನಾನು ಅವಸರ ಮಾಡಿದ್ದರಿಂದ ನಿನ್ನ ಬದುಕು ಹೀಗಾಗೋದಕ್ಕೆ ಕಾರಣ ಆಯಿತು. ನಾನೇ ಕಾರಣ ಆಗಿದ್ದೀನಿ. ಬಡತನದ ಬೇಗದಲ್ಲಿ ಬೆಂದು ನೊಂದು ಕರಟಿ ಕಮರಿ ಹೋಗಿರುವಂಥ ನನ್ನ ಬದುಕು, ಸದಾ ರೋಗಿಷ್ಠೆಯಾದಂಥ ಹೆಂಡತಿ, 3 ಹೆಣ್ಣು ಮಕ್ಕಳಿಗೆ ಇನ್ನೂ ಮದುವೆ ಆಗಲಿಲ್ಲ, ದೊಡ್ಡ ಮಗನಿಗೆ ಇನ್ನೂ ಉಪನಯನ ಆಗಲಿಲ್ಲ. ಶ್ರೀಮಂತ ರಾಜ್ಯದಲ್ಲಿ ಹುಟ್ಟಿ ಬೆಳೆದರೂ ಸ್ವಾಭಿಮಾನಿಯಾಗಿ ಬದುಕಿದವ ನಾನು. ಯಾರ ಹತ್ರವೂ ನಾನು ಯಾಚಿಸಿದವನಲ್ಲ, ಕೈ ಒಡ್ಡಿದವನಲ್ಲ. ಹಾಗಾಗಿ ಆ ನೋವನ್ನೇ ಉಂಡಂತ ನನಗೆ ನಿನ್ನ ಹತ್ರ ಕೊಡು ಕೊಡು ಅಂತ ಕೇಳುವಂಥ ಮನಸ್ಸಾದರೂ ಬಂತು ಮಗಳೇ. ಆದರೆ ಏನು ಮಾಡುವುದು? ಈ ಪ್ರಪಂಚದಲ್ಲಿ ನಾವು ನೆನೆದಂತೆ ಯಾವುದಾಗುವುದಕ್ಕೂ ಸಾಧ್ಯ ಇಲ್ಲ. ತನ್ನ ಚಿಂತೆಯದೊಂದು ದೈವದ ಗನ್ನ ಗತಕವದೆರಡು ಭಾವದ ಬಣ್ಣನೆಯ ಬಗೆ 3 ದೈವದ ಅಭಿನ್ನ ಮುಖ 4 ತನ್ನ ನೆನೆಹಿನವೋಳು ಕಾರ್ಯವು ಚೆನ್ನಹಾಡೆ ಲೋಕಕ್ಕೆ ಅನ್ಯ ದೈವವದೇಕೆ? ಎಲ್ಲವೂ ನಾವು ನೆನೆದಂತೆ ಆಗುವುದಾದರೆ ಈ ಪ್ರಪಂಚದಲ್ಲಿ ದೈವ ಶಕ್ತಿಯನ್ನು ಯಾರೂ ನಂಬ್ತಿರಲಿಲ್ಲ. ಅವನೇ ದೇವರಾಗಿ ಮೆರೆಯುವುದಕ್ಕೆ ಸಾಧ್ಯ ಇದೆ. ವಿಧಿ ಪುರುಷ ಒಮ್ಮೆ ನಮ್ಮ ಬದುಕನ್ನು ಸುಡ್ತಾನೆ, ಮತ್ತೊಮ್ಮೆ ಹುರಿತಾನೆ, ಮತ್ತೊಮ್ಮೆ ಕರೀತಾನೆ. ಈ ಅವನಿ ಎಂಬ ಒಲೆಯೊಳಗೆ ನಮ್ಮ ಬದುಕನ್ನು ಆತ ಅಟ್ಟು ಉಂಡು ಸಂತೋಷಪಟ್ಟು ತೇಗುತ್ತಾನೆ ಅಂತ ನಾನು ಕೇಳಿದ್ದೇನೆ ಮಗಳೇ. ಹೆಣ್ಣಾದವಳಿಗೆ ಒಂದು ಗಂಡು ಸಿಕ್ಕೇ ಸಿಗ್ತಾನೆ. ಯಾರನ್ನು ಮದುವೆ ಆಗುತ್ತೀಯೋ, ಯಾರು ನಿನ್ನ ಗಂಡ ಅಂತ ದೇವರು ಬರೆದಿದ್ದಾರೋ ನನ್ನಿಂದ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿನಗೆ ಮದುವೆ ಆಗೋ ಹೊತ್ತಿನಲ್ಲಿ ನನಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟು ದಿವಸ ಅಂತ ಬದುಕ್ತೇನೆ. ಹಾಗಾಗಿ ನಿನಗೆ ಒಂದು ಹರಸಿ ನಾನು ಕಳಿಸ್ತೇನೆ. ಈ ಪ್ರಸಂಗದಲ್ಲಿ ಇದು ಅಗತ್ಯ ಉಂಟೋ ಇಲ್ವೋ ನನಗೆ ಗೊತ್ತಿಲ್ಲ. ಹಾಗೆ ಒಂದು ವೇಳೆ ಯಾವತ್ತಾದರೂ ನಿನಗೆ ಮದುವೆ ಇರುವುದೇ ಹೌದಾಗಿದ್ದರೆ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು. ಬಾಳ ಗೆಳೆಯ ನಿನ್ನ ಜೊತೆ ಇರಲು, ಬಾಳಿನುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ. ಬಾಳ ಕನಸುಗಳೆಲ್ಲ ನೆನೆಸಾಗುತ್ತಿರಲಿ. ಪ್ರೇಮಮಯ ಜೀವನವು ಆನಂದದ ಸಾಗರವು, ನೇಮನಿಷ್ಠೆಯ ಬದುಕೆ ಈ ಬಾಳ ಬಯಕೆ. ಕಾಮಿತಾರ್ಥವ ನೀವ ದೇವನೊಲುಮೆಯೂ ಇರಲಿ. ಸಜ್ಜನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ. ಸಾಲ್ವನಂತ ದುರ್ಜನರ ಮನವನ್ನು ತಿಳಿಯುವ ಬಲ ನಿನಗೆ ಬರಲಿ. ಸೋಜಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ. ನಿಜ ಬಂಧು ಬಾಂಧವರ ಬಳಕೆ ಇರಲಿ. ಪತಿಯ ಮನೆ ತುಂಬಿಸಲು ಮುದ್ದು ಮಕ್ಕಳ ಪಡೆದು ಸಂತೋಷದಿಂದ ಬಾಳುವಗಳೇ, ಸಂತೋಷದಿಂದ. ಭವಿತವ್ಯಂ ಭವತ್ತೇವ ಭವಿತವ್ಯಂ ಭವತ್